परब्रह्म रूप वेदांत सार प्रिय पुरुहूत नमित दिव्याघ्री कमला ಲಳವಲ್ಲ ಧರಣಿಯನು ಪೊತ್ತಿರ್ದ ಮಹೇಶ ಗರಿದು
ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭಗೊಂಡಂಥ ನಮ್ಮ ಈ ಕಾರ್ಯಕ್ರಮ ಶ್ರೀದೇವಿ ಸ್ತುತಿಯೊಂದಿಗೆ ಮುಂದುವರಿಯುತ್ತದೆ. ನಮ್ಮ ಜೊತೆ ಇರುವಂತಹ ಜನ್ಸಲ ಭಾಗವತರು ಹಾಗೂ ಚಂದ್ರಕಾಂತ್ ಭಾಗವತರು ದೇವಿ ಸ್ತುತಿಯನ್ನು ಪ್ರಸ್ತುತಪಡಿಸಬೇಕು ಅಂತ ಕೇಳಿಕೊಡ್ತಾ ಇದ್ದಾರೆ. ಶ್ರೀ ಮೂಕಾಂಬಿಕೆ ಸಾಮಜಗಮನೆ ಸುತ್ರ ಮಾತೀತ ಚರಣೆ ಕ್ರದಿತ್ತ ಗಿಟತ ತೋದಿನ ಗಣಿಕುತ ಶ್ರೀ ಮೂಕಾಂಬಿಕೆ ಸಾಮಜಗಮನೆ ಸುತ್ರ ಮಾತೀತ ಚರಣೆ ಸಾಮಜಗಮನೆ ಸುತ್ರ ಮಾತೀತ ಚರಣೆ ಕೋಮಲಾಂಗಿನಿ ರಾಮನಾಮ ಪ್ರೇಮಿ ಭೀಮ ವಿಕ್ರಮಿ ಬಾಮೆ ಹೇಮೆ ದಾಮೆ ಕೋಮಲಾಂಗಿನಿ ರಾಮನಾಮ ಪ್ರೇಮಿ ಭೀಮ ವಿಕ್ರಮಿ ಬಾಮೆ ಹೇಮೆ ದಾಮೆ ಕೋಮಲಾಂಗಿನಿ ರಾಮನಾಮ ಪ್ರೇಮಿ ಭೀಮ ವಿಕ್ರಮಿ ರಾಮನಾಮ ಪ್ರೇಮಿ ಭೀಮ ವಿಕ್ರಮಿ ಶ್ರೀ ಮೂಕಾಂಬಿಕೆ ಸಾಮಜಗಮನೆ ಸುತ್ರ ಮಾತೀತ ಚರಣೆ ಸಾಮಜಗಮನೆ ಸುತ್ರ ಮಾತೀತ ಚರಣೆ ಶಂಕರಿ ಭಕ್ತಾಶ್ರಿತ ಜನ ಕಿಂಕರಿ ಶಂಕರಿ ಸದ್ಭಕ್ತಾಶ್ರಿತ ಜನ ಕಿಂಕರಿ ಸರ್ವಾಲಂಕಾರಿ ಶಂಖಚಕ್ರಧಾರಿ ಸರ್ವಾಲಂಕಾರಿ ಉದಾರಿ ಸರ್ವಾಲಂಕಾರಿ ಉದಾರಿ ವರಬಿರಿದಂಕ ಲಂಕ ಶಂಕಾಲಂಕೃತ ತುದಿ ಪಂಕಜಾಜಿ ಕುಂಕುಮಾಗಿ ತಾದರೆ ವರಬಿರಿದಂಕ ಲಂಕ ಶಂಕಾಲಂಕೃತ ತುದಿ ತುದಿ ಪಂಕಜಾಜಿ ಕುಂಕುಮಾಗಿದಾದರೆ ಶ್ರೀ ಮೂಕಾಂಬಿಕೆ
ಗಮನೆ ಸೂತ್ರಾಮಾರ್ಜಿತಾಚರಣೆ ಸಮಾಜ ಗಮನೆ ಸೂತ್ರಾಮಾರ್ಜಿತಾಚರಣೆ ದಿನ ಕದಿಕುತ ಧಾರಿಣಿ ಸೃಷ್ಟಿ ಸ್ಥಿತಿ ಲಯಕಾರಿಣಿ ಸದ್ಧರ್ಮ ತತ್ವ ವಿಚಾರಿಣಿ ಕರುಣಾರಸ ಪರಿಪೂರಿಣಿ ಪಣಿವೇಣಿ ವದನೆ ಜಗದೋದ್ಧಾರಿ ಕುಂದರದನೆ ಜಗದೋದ್ಧಾರಿ ಕುಂದರದನೆ ಗನಗಂಭೀರ ಧೀರ ಹೀರೆ ವಾರಿ ಜಾಕ್ಷಿ ವಿಹಾರೆ ನೀರೆ ಹಿರಿಜಡ ಕಪುರೇಶ್ವರಿ ಗನಗಂಭೀರ ಧೀರ ಗೀರೆ ಗನಗಂಭೀರ ಧೀರ ಗೀರ ವಾರಿ ಜಾಕ್ಷಿ ವಿಹಾರ ನೀರ ಜಡ ಕಪುರೇಶ್ವರಿ ಶ್ರೀಮುಖಾಂಬಿಕೆ ಸಾಮಜ ಗಮನೆಗೆ ಸೂತ್ರಾಮಾರ್ಜಿತಾಚರಣೆ ಸಾಮಜ ಗಮನೆ ಚರಣೆ ಋಷ್ಯಶೃಂಗರ ಮುಂದಾಳತ್ವದಲ್ಲಿ ಯಾಗ ನಡೀತದೆ. ಮಕ್ಕಳಿಲ್ಲದ ಸಿರಿಯು ಕೊಳೆತ ತೆಂಗಿನ ತಿರಿಯು ಅಂತ ಅಳ್ತಾ ಇದ್ದಂತಹ ದಶರಥ ವಸಿಷ್ಠರ ನಿರ್ದೇಶನದಂತೆ ಪುತ್ರಕಾಮೇಷ್ಟಿ ಯಾಗದಲ್ಲಿ ತೊಡಗುತ್ತಾನೆ. ಯಜ್ಞ ಸ್ವರೂಪಿಯೇ ಪಾಯಸವನ್ನು ತರ್ತಾನೆ. ಕೌಸಲ್ಯೆ ಕೈಕೆ ಸುಮಿತ್ರೆಗೆ ಪಾಲು ಮಾಡಲಾಗ್ತದೆ. ಆ ಪಾಯಸವನ್ನು ಸ್ವೀಕರಿಸಿದಂತಹ ಮೂವರಿಗೂ ಕೂಡ ಮಕ್ಕಳಾಗ್ತಾರೆ. ವಿಳಂಬಿ ನಾಮ ಸಂವತ್ಸರದ ಚೈತ್ರ ನವಮಿ ಶುಕ್ಲ ಪುನರ್ವಸು ನಕ್ಷತ್ರ ಬುಧವಾರದಲ್ಲಿ ರಘುರಾಮಾವತಾರವಾಗ್ತದೆ. ಲೋಕಕ್ಕೆ ಮಹದಾನಂದವಾಗ್ತದೆ. ಆ ಬಳಿಕದ ಪುಷ್ಯ ನಕ್ಷತ್ರದಲ್ಲಿ ಭರತ, ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಹಾಗೂ ಶತ್ರುಘ್ನರು ಹುಟ್ಟಿಕೊಳ್ತಾರೆ. ಮಕ್ಕಳಿಲ್ಲ ಅಂತ ಅಳ್ತಾ ಇದ್ದಂತಹ ದಶರಥನಿಗೆ 4 ಮಕ್ಕಳು. 4 ಮಕ್ಕಳನ್ನು ಕೂಡ ತೊಟ್ಟಿಲಲ್ಲಿಟ್ಟಿದ್ದಾರೆ. ಬಂಧುಗಳೇ, ನಿಮ್ಮ ಕಣ್ಮುಂದೆ ಆ ದೃಶ್ಯ ಬರಬೇಕು. ಈ ನೆಲದಲ್ಲಿ ಚೈತನ್ಯನ ಅಂತರ್ಯಾಮಿಯಾಗಿರಿಸಿದ ಪ್ರಭು ರಾಮಚಂದ್ರ ಹುಟ್ಟಿದ್ದಾನೆ. ತೊಟ್ಟಿಲಲ್ಲಿ ಹಾಕಿದ್ದಾರೆ. ನಿಮ್ಮ ಮನಸ್ಸನ್ನು ತೊಟ್ಟಿಲಾಗಿಸಿ ಅದರೊಳಗಡೆ ಪ್ರಭು ಶ್ರೀರಾಮಚಂದ್ರನನ್ನು ಮಲಗಿಸಿ ನಿಮ್ಮ ಹೃದಯದ ಗರ್ಭಗುಡಿಯಲ್ಲಿರುವಂತಹ ಸಂಗೀತದೊಂದಿಗೆ ಜೋಗುಳ ಹಾಡಿ ಶ್ರೀರಾಮನನ್ನು ಮತ್ತು ಉಳಿದ ಅವನ ತಮ್ಮಂದಿರನ್ನು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಹಾಡಿದ್ದನ್ನು ಪಾರ್ಥಿಸುಬ್ಬ ಅತ್ಯಂತ ಸೊಗಸಾಗಿ ಬರೆದಿದ್ದಾನೆ. ಆ ಸಾಲುಗಳು ನಿಮ್ಮಲ್ಲಿ ಅನುರಣಿಸಿಕೊಳ್ಳಲಿ. ನಿಮಗೆ ನಿಮ್ಮ ಕಣ್ಣು ಮುಂದೆ ಪ್ರಭು ಶ್ರೀರಾಮನಲ್ಲದೆ ಮತ್ತಾರೂ ಕಾಣುವುದು ಬೇಡ. ನಿಮ್ಮ ಮನಸ್ಸಿನೊಳಗೆ ಅವನನ್ನು ಮಲಗಿಸಿ ಶ್ರೀರಾಮಚಂದ್ರ ತೊಟ್ಟಿಲಲ್ಲಿ ಮಲಗಿದ್ದಾನೆ. ಸದ್ದು ಮಾಡಬೇಡಿ, ಜೋಜೋ ಹಾಡ್ತಾರೆ. ಅಂಗನ ಕುಲರನೆಯರೆಲ್ಲ ಮಂಗಲಕರ ಶುಭ ಲಗ್ನದುಳ ಅಂಗನ ಕುಲರನೆಯರೆಲ್ಲ ಬಂದು
ಲಗ್ನದೋಳಂ ರಾಮ ಜೋ 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 ಶೃಂಗಾರಮಾಗಿ ತೊಟ್ಟಿನ ತಂದು ಶೃಂಗಾರಮಾಗಿ ತೊಟ್ಟಿನ ತಂದು ಇಂಗಡಲರನ ತೋಗಿದರಂದು ಇಂಗಡಲರಸನ ತೂಗಿದರಂದು ಜೋ ಜೋ ಶ್ರೀರಾಮ ಸದ್ಗುಣ ಜಯ ರಾಮಚಂದ್ರ ಸದ್ಗುಣ ಜಯ ರಾಮಚಂದ್ರ ಜೋ ಜೋ जो जो दश शिर वैरी मुरारी जो जो श्री राम चंद्र उदारी जो जो दश शिर वैरी मुरारी जो जो वो श्री रामचंद्र बुदारी जो जो यमद्रज तुविन संहारी जो जो वो लक्ष्मण शेषावतारी जो 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 कैका देविಯ ಕಂದ जो जो कैका देविಯ ಕಂದ जो जो परत वीर सद्गुण सांद्र जो जो परत वीर सद्गुण सांद्र जो जो सुमित्र देविय कंद जो जो सुमित्र देविय कंद जो जो शत्रुघ्न रवि कोटि सांद्र जो जो शत्रुघ्न रवि कोटि सांद्र जो 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 दश शिर वैरी मुरारी जो जो दश शिर वैरी मुरारी जो जो श्री रामचंद्र उदारी जो जो इंद्रजित वीन संहारी जो जो लक्ष्मण शेषवतारी
ಅಂಗನ ಕುಲರನ್ನೆಯರೆಲ್ಲ ಬಂದು ಮಂಗಲಕರ ಶುಭ ಲಗ್ನದೊಳಂದು ಶೃಂಗಾರ ಮಾಗಿಗ ತೊಟ್ಟಿಲ ತಂದು ಇಂಗಡಲರಸನ ತೂಗಿದರಂದು ಜೋ 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 ಜೋ. ಹೀಗೆ ಶ್ರೀರಾಮಚಂದ್ರನನ್ನು ಮಲಗಿಸಿದ್ದಾರೆ. ದಶರಥನಿಗೆ ಸಂಭ್ರಮ ಸಂತೋಷ. ನಾಲ್ವರು ಸೂರ್ಯಮಣಿಗಳ ಹಾಗೆ ಬೆಳೆಯುತ್ತಾ ಇದ್ದಾರೆ. ಅಲ್ಲಿಗೆ ವಿಶ್ವಾಮಿತ್ರರು ಆಗಮಿಸಿ ಯಾಗರಕ್ಷಣೆಗೆ ಅಂತ ದಶರಥನಿಗೆ ಮನವೊಲಿಸಿ ರಾಮನನ್ನು ಕರ್ಕೊಂಡು ಹೋಗುವಾಗ ಲಕ್ಷ್ಮಣನು ಜೊತೆ ಸೇರುತ್ತಾನೆ. ಬಲ ಅತಿಬಲ ವಿದ್ಯೆಯನ್ನು ಗುರುಗಳಿಂದ ಪಡೆದಂತಹ ರಾಮಲಕ್ಷ್ಮಣರು ಗುರುಗಳ ನಿರ್ದೇಶನದಂತೆ ತಾಟಕಿ ಮಾರೀಚ ಸುಬಾಹುವರನ್ನು ಕೊಲ್ತಾರೆ. ಆ ಬಳಿಕ ಅಹಲ್ಯ ಉದ್ಧಾರವನ್ನು ಮಾಡಿ ಜನಕರಾಜನಲ್ಲಿಗೆ ಬರ್ತಾರೆ. ಅಲ್ಲಿ ಜಾನಕಿಯ ಮದುವೆಯ ಎಲ್ಲ ಸಿದ್ಧತೆ ನಡೆದಿತ್ತು. ಹರಧನುಸ್ಸನ್ನು ಯಾರು ಎದೆಯೇರಿಸ್ತಾರೆ, ಆ ಬಳಿಕ ಬಾಣ ಹೂಡ್ತಾರೋ ಅಂಥವರಿಗೆ ಮದುವೆ ಮಾಡಿ ಕೊಡುವುದು ಅಂತ. ಹರಧನುಸ್ಸನ್ನು ಎದೆಯೇರಿಸಿ ಆ ಬಳಿಕ ಬಾಣ ಬಿಡಬೇಕು. ಎಲ್ಲರೂ ಬಂದು ಪ್ರಯತ್ನ ಮಾಡಿದರು. ರಾವಣನು ಬಿದ್ದ. ಆ ಬಳಿಕ ಗುರುಗಳಾದಂಥ ವಿಶ್ವಾಮಿತ್ರ ನಿರ್ದೇಶನದಂತೆ ಶ್ರೀರಾಮ ತೊಡಗಿಸಿಕೊಂಡ. ಹರಧನುರ್ಭಂಗವಾಯಿತು. ಸೀತೆ ಕುಣಿಯುತ್ತಾ ನಲಿಯುತ್ತಾ ಬಂದು ಶ್ರೀರಾಮನ ಕೊರಳಿಗೆ ಹಾರ ಹಾಕಿದಳು. ಸೀತೆ ಹೇಗೆ ಬಂದಳು, ಹೇಗದನ್ನು ಕವಿ ವರ್ಣಿಸಿದ್ದಾನೆ. ಸೀತಾ ಕಲ್ಯಾಣ ಆಯಿತು ಎನ್ನುವಷ್ಟರ ಮಟ್ಟಿಗೆ ನಾವು ಪ್ರಸಂಗಗಳಲ್ಲಿ ಮುಗಿಸಿಬಿಡ್ತೇವೆ. ಸೊಗಸಾದ ಹಾಡನ್ನು ಪಾರ್ಥಿಸುಬ್ಬ ಬರೆದಿದ್ದಾನೆ. ಮತ್ತೆ 4 ಭಾಗವತರು ಆ ಹಾಡನ್ನು ಪ್ರಸ್ತುತಪಡಿಸಿದ್ದಾರೆ. ಪವಳವ ಪೋಲುವ ಪಾದ ಮಾಧವನ ಬಳಿಗೈದಲಾಗ ಅಂತ. ಹೀಗೆ ಸುಂದರ ಲಲಿತ ಭಾಷೆಯುಳ್ಳಂತಹ ಸಾಹಿತ್ಯವನ್ನು ಬರೆದಂತಹ ಪಾರ್ಥಿಸುಬ್ಬನಿಗೆ ನಾವು ಕೈ ಮುಗಿಯಲೇಬೇಕು. ಕನ್ನಡದ ಶಿಷ್ಟಕಾವ್ಯ ಪರಂಪರೆ ಜೀವಂತವಾಗಿರಿಸುವುದಕ್ಕೆ ಅವರ ಕೊಡುಗೆ ಅನನ್ಯವಾದದ್ದು ಅಂತ ಹೇಳುತ್ತಾ, ದಯವಿಟ್ಟು ಎಲ್ಲ ಬಂಧುಗಳು ಇವತ್ತಿಗೂ ಕನ್ನಡ ಸಾಹಿತ್ಯ ಉಸಿರಾಡುವುದಕ್ಕೆ ಕಾರಣೀಕರ್ತನಾದಂತಹ ಪಾರ್ಥಿಸುಬ್ಬ ಎನ್ನುವಂತಹ ಮಹಾಕವಿಗೊಂದು ಜೋರಾದ ಚಪ್ಪಳೆಯನ್ನು ತಟ್ಟೋಣ. ಪವಳವ ಪೋಲುವ ಪಾದ, ಪವಳವ ಪೋಲುವ ಪಾದ ಮಾಧವನ, ಪವಳವ ಪೋಲುವ ಪಾದ ಮಾಧವನ ಬಳಿಗೈದಳಾಗ, ಪವಳವ ಪೋಲುವ ಪಾದ ಮಾಧವನ ಬಳಿ ಐದಲಾಗ, ಯುವತಿಯರೆಲ್ಲರೂ ಕಂಡು ನುಡಿಯುತ್ತಿದ್ದರು, ಯುವತಿಯರೆಲ್ಲರೂ ಕಂಡು ನುಡಿಯುತ್ತಿದ್ದರು. ಗುರುಕುಚಯುಗಳೇ ಮಧುರತರ ವಚನ, ಗುರುಕುಚಯುಗಳೇ ಮಧುರತರ ವಚನೆ, ಗುರುಕುಚಯುಗಳೇ ಮಧುರತರ ವಚನೆ, ಸಿತ ಕರಿಗಮನೆ ನಿನ್ನ ಭಾಗ್ಯ ಅರಸನಾದ ರಾಮ, ಕರಿಗಮನೆ ನಿನ್ನ
ಭಾಗ್ಯದರಸನಾದ ರಾಮ ರುಕುಚಯುಗಳೆ ಮಧುರತರ ವಚನಿಸಿದ ಕರಿಗಮನೆ ನಿನ್ನ ಭಾಗ್ಯದರಸ ಆದ ರಾಮ ಪರಮೇಶ್ವರ ಪಿಡಿಯುವಂತ ಪುರಹರದ ಚಾಪವನ್ನು ಪರಮೇಶ್ವರ ಪಿಡಿಯುವಂತ ಪುರಗರದ ಚಾಪವನ್ನು ಬರದಿಂದಲೇ ಖಂಡಿಸಿದ ಅರೆ ನಿಮಿಷದುಳು ಬರದಿಂದಲೇ ಖಂಡಿಸಿದ ಅರೆ ನಿಮಿಷದುಳು ಪವಳವ ಪೋಲುವ ಪಾದ ಮಾಧವನ ಬಳಿ ಐದಳಾಗ ಆ ಆ ಆ ಆ ಕನ್ನಯ್ಯರ ಕುಲಕ್ಕೆಲ್ಲರನ್ನೇ ನೀ ಸೀತಾದೇವಿ ನಿನ್ನ ಭಾಗ್ಯದಿಂದಲೇ ತಿರುಮಯ ನುಡಿದು ಕನ್ನಯ್ಯರ ಕುಲಕ್ಕೆಲ್ಲರನ್ನೇ ನೀ ಸೀತಾದೇವಿ ನಿನ್ನ ಭಾಗ್ಯದಿಂದಲೇ ಚಿನ್ಮಯ ನುಡಿದು ಬಂದು ಗಂಗಾನಾದ ರಾಮ ಬಂದ ತಾಮಿಲ್ನಾಗೀಗ ಬಂದು ಗಂಗಾನಾದ ರಾಮ ಬಂದ ತಾಮಿಲ್ನಾಗೀಗ ಸೌಂದರ್ಯದ ಮಾಲೆ ದಿಕ್ಕು ಸುಂದರಂಗಾಗಿ ಸೌಂದರ್ಯದ ಮಾಲೆ ದಿಕ್ಕು ಸುಂದರಂಗಾಗಿ ಇಂದಿವರಾಕ್ಷಿಯರೆಲ್ಲ ಎಂದ ಮಾತ ಕೇಳಿಗಿ ಸೀತೆಗೆ ಇಂದಿವರಾಕ್ಷಿಯರೆಲ್ಲ ಎಂದ ಮಾತ ಕೇಳಿ ಸೀತೆ ಚೋದದ ಮಾಲೆಗ ಗೋವಿಂದ ಗಿಕ್ಕಲು ಅಂದಲ್ಲಿ ಭವನೋವಿದ್ದ ಮಂದಿಯೆಲ್ಲ ಮುಂದೆ ಬಂದು ಅಂದಲ್ಲಿ ಭವನದೋಳಿದ್ದ ಮಂದಿಯೆಲ್ಲ ಮುಂದೆ ಬಂದು ವಂದಿಸಿತ್ತು ಸುರರ ನರರ ಗಂಧವೆಲ್ಲವೂ ಅಂದಲ್ಲಿ ಭವನದೋಳಿದ್ದ ಮಂದಿಯೆಲ್ಲ ಮುಂದೆ ಬಂದು ವಂದಿಸಿತ್ತು ಸುರರ ನರರ ಗಂಧವೆಲ್ಲವೂ ಪವಳವ ಪೋಲುವ ಪಾದ ಮಾಧವನ ಬಳಿಗೈದಲಾಗ ಯುವತಿಯರೆಲ್ಲರೂ ಕಂಡು ನುಡಿಯುತ್ತಿದ್ದರು ಆ ದಶರಥ ರಾಮನಿಗೆ ಪಟ್ಟಾಭಿಷೇಕದ ಸಿದ್ಧತೆಯನ್ನು ಮಾಡುವುದಕ್ಕೆ ಹೇಳ್ತಾನೆ. ನಾಳೇ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಶ್ರೀರಾಮನಿಗೆ ಮಾಹಿತಿಯನ್ನು ಕೊಡಲಾಗುತ್ತದೆ. ಶ್ರೀರಾಮ ಅವತ್ತಿನ ರಾತ್ರಿಯನ್ನು ವೃತ್ತದಲ್ಲಿ ಕಳೆದು ಮರುದಿವಸ ಸಿದ್ಧನಾಗಿ ಬರ್ತಾನೆ. ಅವನಿಗೆ ಪಂಕಜಾಕ್ಷರೆಲ್ಲ ಪನ್ನೀರನ್ನು ಸುರಿಸ್ತಾರಂತೆ.
ಈ ಸುಂದರವಾದಂಥ ಹಾಡನ್ನು ಚಂದ್ರಕಾಂತ್ ಮೂಡುಬಳ್ಳಿಯವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಪನ್ನೀರ ರಾಮನಿಗೆ ಪಂಕಜಾಕ್ಷರೆಲ್ಲರೂ ಕೂಡ ಚಿನ್ನಗಳ ತೊಡಿಸಿದರು ಚಿನ್ಮಯಾತ್ಮಕನಿಗೆ. ರಾಮಪಟ್ಟಾಭಿಷೇಕ ನಿಮ್ಮ ಕರುಳಿಗಂಟಿಕೊಂಡಿದ್ದ ಜಡತೆಯ ಕವಚ ಎಲ್ಲ ಕಳಚಿ ಬೀಳಲಿ, ಉಪೇಕ್ಷೆ ಮುಪ್ಪೆಲ್ಲ ಮೂಲೆ ಸೇರಲಿ, ಅಪೇಕ್ಷೆಯ ತಾರುಣ್ಯ ಮೈದೆಳೆದು ನಿಲ್ಲಲಿ. ನಿಮ್ಮ ಕಣ್ಣುಗಳಲ್ಲಿ ರಾಮಪಟ್ಟಾಭಿಷೇಕವನ್ನು ತುಂಬಿಸಿಕೊಳ್ಳುವುದಕ್ಕೆ ಸಿದ್ಧತೆ ನಡೆಯಲಿ. ಪ್ರಭು ಶ್ರೀರಾಮಚಂದ್ರ ಬರ್ತಾ ಇದ್ದಾನೆ. ಪಂಕಜಾಕ್ಷರೆಲ್ಲ ಅವನಿಗೆ ಪನ್ನೀರನ್ನು ಹಾಕ್ತಾ ಇದ್ದಾರೆ. ಈ ಹಾಡನ್ನು ಚಂದ್ರಕಾಂತರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಪನ್ನೀರ ರಾಮನಿಗೆ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆಲ್ಲ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆಲ್ಲ ಪಂಕಜಾಕ್ಷಿಯರೆರೆದು ಚಿನ್ನಗಳ ತೊಡಿಸಿದರು ಚಿನುಮಾಯಾತ್ಮಕಗೆ. ಚಿನ್ನಗಳ ತೋಡಿಸಿದರು ಚಿನುಮಾಯಾತ್ಮಕಗೆ. ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆರೆದು ಚಿನ್ನಗಳ ತೊಡಿಸಿದರು ಚಿನ್ಮಯಾತ್ಮಕಗೆ. ಚಿನ್ನಗಳ ತೋಡಿಸಿದರು ಚಿನ್ಮಯಾತ್ಮಕಗೆ. ಚಿನುಮಾಯಾತ್ಮಕಗೆ. ಅಗರು ಚಂದನ ಗಂಧ ಕಸ್ತೂರಿ ಲೇಪನವ, ಅಗರು ಚಂದನ ಗಂಧ ಕಸ್ತೂರಿ ಲೇಪನವ, ಅಗರು ಚಂದನ ಗಂಧ ಕಸ್ತೂರಿ ಲೇಪನವ, ಕಸ್ತೂರಿ ಲೇಪನವ ಸೊಗಸಾಗಿ ರಚಿಸಿದರು, ಸೊಗಸಾಗಿ ರಚಿಸಿದರು ಶೃಂಗಾರದಿಂದ, ಸೊಗಸಾಗಿ ರಚಿಸಿದರು ಶೃಂಗಾರದಿಂದ, ಶೃಂಗಾರದಿಂದ, ಶೃಂಗಾರದಿಂದ.
ಮಂಥರೆಯಿಂದ ಪ್ರಚೋದಿತಳಾದಂತಹ ಕೈಕೆ ಇಟ್ಟ ಮುಹೂರ್ತದಲ್ಲಿ ಭರತನಿಗೆ ಪಟ್ಟಾಗಬೇಕು, ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿದ ಕ್ಷಣ ಸಿಡಿಲೆರಗಿದಂತೆ ಬಿದ್ದಂಥ ದಶರಥ ಬಳಿಕ ಕೈಕೆಯಲ್ಲಿ ಮಾತಾಡುವ ಹಾಡನ್ನು ಜನ್ಸಾಲೆ ಭಾಗವತರು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಬಹಳ ಸೊಗಸಾದಂಥ ಪ್ರಸ್ತುತಿ. ಕಂಬು ಕಂಠಿನಿ ಚಾರುಶೀಲೆ, ಏನು ಅಂತ ಮಾತಾಡಿದೆ ನೀನು ಅಂತ ತನ್ನ ಅಂತರಂಗದ ನೋವನ್ನು ಕೈಕೆಯ ಜೊತೆಯಲ್ಲಿ ಹೇಳುವಂತಹ ದಶರಥ, ಯಾಕಿಂತ ಮಾತಾಡಿಬಿಟ್ಟೆ, ನಿನ್ನ ಕುರಳಲ್ಲಿ ಇಂಥ ಮಾತೆ ಅಂತ ರಾಮನನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲದಂತಹ ದಶರಥನ ಅಂತರಂಗದ ಭಾವ ತರಂಗಗಳು ಈ ಸಾಹಿತ್ಯದಲ್ಲಿ ಪ್ರಸ್ತುತಿಯಾಗಿದೆ. ಜನ್ಸಾಲೆ ರಾಘಣ್ಣ ಈ ಹಾಡನ್ನು ಹಾಡಲಿಕ್ಕಿದ್ದಾರೆ. ಕುಶನೆ ಕೇಳಿಂತು ಮನುಜರು ನೆನೆದುದೊಂದು ವಿಧಿವಶದೊಳೊಂದಾಯ್ತು. ಮೀರುವರಾರು ಕಲ್ಪಿತವಾ ವಸುಧೇಶ ಕೊಟ್ಟ ನಂಬುಗೆಗೆ ಮೂರ್ಛಿತನಾಗಿ ಹಮ್ಮೈಸಿ ಬಿದ್ದಿರ್ದನು. ಉಸಿರಲಾರದೆ 3 ಗಳಿಗೆ ಪರ್ಯಂತ ತನ್ನೊಶವಿಲ್ಲದಾಯ್ತು ಸರ್ವೇಂದ್ರಿಯಗಳು ಸಗಿತ. ಬಿಸಜಲೋಚನೆ ಕೈಕೇಯ ನೋಡಿ, ಬಿಸಜಲೋಚನೆ ಕೈಕೇಯ ನೋಡಿ ದೈನ್ಯದಿಯೋ ದಶರಥೇಂದ್ರ ಪೀಳ್ದ. ಕೈಕಾ 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 ಕಂಬು ಕಂಠೀನಿ ಚಾರುಶೀಲೆ ಕಂಬು ಕಂಠೀನಿ ಚಾರುಶೀಲೆ ಕಮಲಾಮುಖಿ ಕುಂಭಕುಚೆ ಪುತ್ತಳಿಯ ಬೊಂಬೆ ಪ್ರತಿರಂಬೆ. ಕಂಬು ಕಂಠಿನಿ ಚಾರುಶೀಲೆ ಕಮಲಾಮುಖಿ ಕುಂಭಕುಚೆ ಪುತ್ತಳಿಯ ಬೊಂಬೆ ಪ್ರತಿರಂಬೆ. ಮಕ್ಕಳಿಲ್ಲದೆ ಬಹಳ ಕಾಲ ಮಕ್ಕಳಿಲ್ಲದೆ ಬಹಳ ಕಾಲ ಮಕ್ಕಳಿಲ್ಲದೆ ಬಹಳ ಕಾಲ ನಾನಿರಲು ದುಃಖದೊಳಗಾಗ ಮುನಿಪಾಲ. ನಾನಿರಲು ದುಃಖದೊಳಗಾಗ ಮುನಿಪಾಲ. ಬಂದೆನಗೆ ಅಕ್ಕರಿಂದುಪದೇಶ ಇತ್ತುದಿತು ಮೂಲ. ಬಂದೆನಗೆ ಅಕ್ಕರಿಂದ
ಗಿರೀಶ ಇತ್ತುದಿತು ಮೂಲ ಇತ್ತುದಿತು ಮೂಲ ಕಂಬು ಗಂಟಿನಿ ಕಂಬು ಗಂಟಿನಿ ಚಾರುಶೀಲೆ ಕಮಲಮುಖಿ ಕುಂಭಗುಜಿ ಪುತ್ತಳಿಯ ಬೊಂಬೆ ಪ್ರತಿರಂಬೆ ಶ್ರೀರಾಮನೇ ಬಂದು ಕೈಕೇಯಲ್ಲಿ ಕೇಳುವಾಗ ಕಾಡಿಗೆ ಹೋಗಬೇಕು ಅಂತ ಹೇಳ್ತಾನೆ. ರಾಮನೊಂದು ಒಳ್ಳೆಯ ಗುಣ ನೋಡಿ ನಾವೆಲ್ಲರೂ ತಿಳ್ಕೊಳ್ಬೇಕಾದದ್ದು, ಅವಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡಲಿಲ್ಲ ಅಂತ, ಒಂದು ಇಶ್ಯೂ ಕ್ರಿಯೇಟ್ ಮಾಡಲಿಲ್ಲ. ಹೌದಾ ನಾನಾ ಕಾಡಿಗ ಇನ್ನೇನು ಹೇಳಲಿಲ್ಲ. ಲೇಸನಾಡಿದೆಯವ ಈ ಸ್ವಲ್ಪ ಕೆಲಸಕ್ಕೆ ಈಸು ಚಿಂತೆಗಳೇಕೆ ಹೇ ಸುಗುಣಾಡ್ಯೆ ಅಂತ ಹೇಳಿ ಹೊರಟೇ ಬಿಟ್ಟ ಕಾಡಿಗೆ. ಲಕ್ಷ್ಮಣನ ಜೊತೆ ಸೇರಿದ ಸೀತಾರಾಮನಾಗಿ ಕಾಡಿಗೆ ಹೊರಟಬೇಕು ಅಂತ ಆಗುವಾಗ ದಶರಥ ನಿಲ್ಲಿಸಿ ಅಳುತ್ತಾನೆ. ನೀನು ಕಾಡಿಗೆ ಇಷ್ಟು ಸಣ್ಣವ ಹೇಗೆ ಹೋಗ್ತೀ ಅಂತ ದಶರಥನ ಅಂತರಂಗದ ನಿವೇದನೆ ಏನುಂಟು ಅದನ್ನು ಈ ಸಂದರ್ಭದಲ್ಲಿ ಕನ್ನಡಿಕಟ್ಟೆ ರವಿಯಣ್ಣ ಹಾಗೂ ಶ್ರೀಮತಿ ಕಾವ್ಯಶ್ರೀ ಗುರುಪ್ರಸಾದ್ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಣ್ಣವ ನೀನು ಅರಣ್ಯದೊಳಿರುವೆಯೋ ಪುಣ್ಯಗೀನ ನಿಲ್ದ ಕಣ್ಣ ನೀರಿಂದ ಪುಣ್ಯಗೀನನು ನಾನು ಕಂದ ಮಗನಿಗೆ ಕಂದ ರಾಮಚಂದ್ರ ಚಿನ್ನನಪ್ಪಿ ಮುತ್ತಿಸಿ ದಶರಥನು ಚಿನ್ನನ ಅಪ್ಪಿ ಮುತ್ತಿಸಿ ದಶರಥ ಬಲು ಬಂಡಿಸಿ ಮರುಗಿ ಕಾರ್ಪಣ್ಯ ತೊಳ್ಬಿಡಗ ದುಷ್ಟಾತ್ಮನಾಲಯೋ ಏಕೆ ಜಠರದಿ ಹುಟ್ಟಿದೆ ರಾಮಚಂದ್ರ ಎಷ್ಟು ಬೇಡಿದರೇನು ವಿಧಿ ಪನೆಯುಳು ಪರೆದಿಟ್ಟುದಲ್ಲದೆ ಇವಳ ನಿಷ್ಠುರವಲ್ಲ ರಾಮ 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 ನವ ನೀನೆಂದಾರಣ್ಯದೊಳು ಇರುವೆಯ ಪುಣ್ಯಗೀನನು ನಾನಿಂದ ಕಣ್ಣ ನೀರಿಂದ ಪುಣ್ಯಗೀನನು ನಾನಿಂದ ಕಂದ ರಾಮಚಂದ್ರ ಕಂದ್ರ ಕಂದ
ರಾಮ ರೇಣು ಬರುಜ ಎಂದಿಗೆ ತೀರುವುದಯ್ಯೋ ರಾಮ ರಾಮ ಎಂದಿಗೆ ತೀರುವುದಯ್ಯೋ ರಾಮ 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 ತಂದು ಕಂಡವರ ಮಗಳ ರಾಮನೊಪ್ಪಿಸಿ ಅವರ ತಂದು ಕಂಡವರ ಮಗಳ ರಾಮನೊಪ್ಪಿಸಿ ಅವರ ಇಂದು ಕೊರಳ ಕೊಯ್ವರೆದು ರಾಮ ರಾಮ ಇಂದು ಕೊರಳ ಕೊಯ್ವರಿನೋ ರಾಮ ರಾಮ ಒಂದು ಎರಡು ದಿವಸವಲ್ಲಲಿ ರೇಣು ಬರುಜ ರಾಮ 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 ಆ ಮೊದಲನೆಯ ದುಃಖ ದಶರಥನದಾದರೆ ಎರಡನೆಯ ದುಃಖ ಕೌಸಲ್ಯ ಇತ್ತು. ಹೀಗೆ ಇವರು ಈ ರೀತಿಯಾಗಿ ಪ್ರಾರ್ಥಿಸಿಕೊಂಡ್ರು ಕೂಡ ರಾಮ ಕಾಡಿಗೆ ಹೊರಟೇ ಬಿಡ್ತಾನೆ. ಹಾಗೆ ಹೊರಟಂತಹ ಅವನನ್ನು ಹಿಂಬಾಲಿಸಿಕೊಂಡು ಕೆಲವರು ಬರ್ತಾರೆ. ನದಿ ದಾಟುವ ಸಂದರ್ಭದಲ್ಲಿ ಗುಹನೊಡನೆ ಮಾತಾಡಿ ಮುಂದುವರಿಸ್ತಾನೆ. ಇಲ್ಲಿ ಗುಹ ಮತ್ತು ರಾಮನ ಸಂವಾದದ ಹಾಡು ತುಂಬ ಸೊಗಸಾಗಿ ಪ್ರಸಂಗಗಳಲ್ಲಿ ರಚಿಸಲ್ಪಟ್ಟಿದೆ. ಆ ಹಾಡನ್ನು ಈ ಸಂದರ್ಭದಲ್ಲಿ ತೆಂಕು ಬಡಗು ಅಂದರೆ ರವೀಣ ಹಾಗೂ ಜನಸಾಲ ಭಾಗವತರು ಸೊಗಸಾಗಿ ಹಾಡ್ತಾರೆ. ಎನ್ನಯ್ಯ ಕುಲ ದೇವೇಶ ಎಲ್ಲಯ ಕುಲ ದೇವೇಶ ರಾಮಚಂದ್ರ ಪಾದವನ್ನು ಕಂಡು ಧನ್ಯನಾದಿ ರಾಮಚಂದ್ರ ಎನ್ನಯ ಕುಲ ದೇವೇಶ ರಾಮಚಂದ್ರ ಎನ್ನಯ ಕುಲ ದೇವೇಶ ರಾಮಚಂದ್ರ ಪಾದವನ್ನು ಕಂಡು ಧನ್ಯನಾದಿ ರಾಮಚಂದ್ರ ಪಾದವನ್ನು ಕಂಡು ಧನ್ಯನಾದಿ ರಾಮಚಂದ್ರ ಪಾದವನ್ನು ಕಂಡು ಧನ್ಯನಾದಿ ರಾಮಚಂದ್ರ ಶ್ರೀರಾಮಚಂದ್ರ ಓ ರಾಮಚಂದ್ರ ರಾಮ ಮಾನವಾಧಿಪತಿ ನೀನು ರಾಮಚಂದ್ರ ಮಾನವಾಧಿಪತಿ ನೀನು ರಾಮಚಂದ್ರ ರಾಜ್ಯವನ್ನು ಬಿಟ್ಟು ಹೋಗುವುದಲ್ಲಿ ರಾಮಚಂದ್ರ ರಾಜ್ಯವನ್ನು ಬಿಟ್ಟು ಹೋಗುವುದಲ್ಲಿ ರಾಮಚಂದ್ರ ರಾಜ್ಯವನ್ನು ಬಿಟ್ಟು ಹೋಗುವುದಲ್ಲಿ ರಾಮಚಂದ್ರ ಎನ್ನಯ ಕುಲ ದೇವೇಶ ರಾಮಚಂದ್ರ 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 ಕಂಜದಳ ನೇತ್ರೆ ಸೀತೆ ರಾಮಚಂದ್ರ ಕಂಜದಳ ನೇತ್ರೆ ಸೀತೆ ರಾಮಚಂದ್ರ ಕಣ್ಗೆ ರಂಜಿಪ ಲಕ್ಷ್ಮಣನು ಸಗ ರಾಮಚಂದ್ರ
ಕಣ್ಗೆ ರಂಜಿಪ ಲಕ್ಷ್ಮಣನು ಸಗ ರಾಮಚಂದ್ರ. ಸಂಜೆಯಾಯ್ತಿ ಹೊತ್ತು ರಾಮಚಂದ್ರ, ಸಂಜೆಯಾಯ್ತಿ ಹೊತ್ತು ರಾಮಚಂದ್ರ. ನಾಳೆ ಮುಂಜಾನೆ ಎದ್ದು ಹೋಗಿ ರಾಮಚಂದ್ರ, ನಾಳೆ ಮುಂಜಾನೆ ಎದ್ದು ಹೋಗಿ ರಾಮಚಂದ್ರ, ನಾಳೆ ಮುಂಜಾನೆ ಎದ್ದು ಹೋಗಿ ರಾಮಚಂದ್ರ. ಎನ್ನಯ ಕುಲ ದೇವೇಶ ರಾಮಚಂದ್ರ, ಪಾದವನ್ನು ಕಂಡು ಧನ್ಯನಾದೆ ರಾಮಚಂದ್ರ. ಎನ್ನಯ ಕುಲ ದೇವೇಶ ರಾಮಚಂದ್ರ, ಪಾದವನ್ನು ಕಂಡು ಧನ್ಯನಾದೆ ರಾಮಚಂದ್ರ. ಮಾನವಾಧಿಪತಿ ನೀನು ರಾಮಚಂದ್ರ, ಮಾನವಾಧಿಪತಿ ನೀನು ರಾಮಚಂದ್ರ. ರಾಜ್ಯವನ್ನು ಬಿಟ್ಟು ಕೋಪದಲ್ಲಿ ರಾಮಚಂದ್ರ, ರಾಜ್ಯವನ್ನು ಬಿಟ್ಟು ಕೋಪದಲ್ಲಿ ರಾಮಚಂದ್ರ. ಸಂಜೆಯ ಸೀತೆ, ಸಂಜೆದಳ ನಿದ್ರೆ ಸೀತೆ ರಾಮಚಂದ್ರ. ಕಣ್ಗೆ ರಂಜಿಪ ಲಕ್ಷ್ಮಣನು ಸಗ ರಾಮಚಂದ್ರ. ಸಂಜೆಯಾಯ್ತಿ ಹೊತ್ತು ರಾಮಚಂದ್ರ, ನಾಳೆ ಮುಂಜಾನೆ ಎದ್ದು ಹೋಗಿ ರಾಮಚಂದ್ರ, ಸಂಜೆಯಾಯ್ತು ಈ ಹೊತ್ತು ರಾಮಚಂದ್ರ. ನಾಳೆ ಮುಂಜಾನೆ ಎದ್ದು ಹೋಗಿ ರಾಮಚಂದ್ರ. ರಾಮಚಂದ್ರ ರಾಮಚಂದ್ರ ರಾಮ ರಾಮ ಈ ಸುಂದರ ಪ್ರಸ್ತುತಿಯ ಬಳಿಕ ಮುಂದಿನ ಹಾಡು ಹೀಗೆ ಭರದ್ವಾಜ ಮುನಿಗಳ ಆಶ್ರಮವನ್ನು ಸೇರಿ ಬಹಳಷ್ಟು ಅವರಿಂದ ತಿಳ್ಕೊಂಡ ನಂತರ ಈ ಕಡೆ ಭರತ ಊರಿಗೆ ಬರ್ತಾನೆ. ತಾಯಿಯಿಂದ ಹೀಗಾಯಿತು ಅಂತ ತಾಯಿಯನ್ನು ಕಡಿಲಿಕ್ಕೆ ಹೋಗ್ತಾನೆ. ವಸಿಷ್ಠರು ತಡೀತಾರೆ. ತಂದೆಗೆ ಬೇಕಾದಂಥ ಎಲ್ಲ ಸದ್ಗತಿಗಳನ್ನು ಪೂರೈಸಿ ರಾಮನನ್ನು ಮತ್ತೆ ಕರೆತರ್ತೇನೆ ಅಂತ ನಿರ್ಧಾರವನ್ನು ಮಾಡಿ ತಾಯಂದಿರನ್ನು ಊರಿನವರೆಲ್ಲ ಸೇರಿಸಿಕೊಂಡು ಬರ್ತಾ ಇದ್ದಾನೆ. ಲಕ್ಷ್ಮಣ ಅವನನ್ನು ಗದರ್ತೇನೆ ಅಂತ ಹೇಳಿದಾಗ ಲಕ್ಷ್ಮಣನನ್ನು ಮರದಿಂದ ಕೆಳಗಿಳಿಸಿ ಹೆಮ್ಮೆಗಾರನಲ್ಲ ನನ್ನ ತಮ್ಮ ಭರತನು ಅಂತ ಹೇಳುತ್ತಾ ಭರತ ಬರುವುದನ್ನು ಕಾಯ್ತಾ ಇದ್ದಾನೆ. ರಾಮಚಂದ್ರ ಭರತ ಬರ್ತಾ ಇದ್ದಾನೆ. ರಾಮಚಂದ್ರ ಮಾತಾಡ್ತಾನೆ. ಏನು ಮಾತಾಡ್ತಾ ಎನ್ನುವುದನ್ನು ನಮ್ಮ ಭಾಗವತರು ಹಾಡ್ತಾರೆ. ಎಲ್ಲ ಭಾಗವತರು ಸೇರಿಕೊಂಡು ಅದನ್ನು ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 3 ಹಾಡುಗಳು ಕೂಡ ಬಂದೇ ಇನ ವಂಶವಾರಿಧಿ ಚಂದ್ರ, ಕ್ಷೇಮವೇ ದಶರಥ ಪಿತಗೆ, ಏನು ಮುಖದಲ್ಲಿ ಕಾಂತಿ ತಗ್ಗಿತು ಹೋದ. ಬಂದೆಯ ಇನ ವಂಶವಾರಿಧಿ ಚಂದ್ರ, ಬಂದೆಯ ಇನ ವಂಶ ವಾರಿಧಿ ಚಂದ್ರಮನೆ ಬರುವಾಗ ನಿನ್ನೊಡ ಬಂದೆಯ ಇನ ವಂಶ ವಾರಿಧಿ ಚಂದ್ರಮನೆ ಬರುವಾಗ ನಿನ್ನೊಡ ಎಂಬುದಿಲ್ಲ ಎನ್ನುತ್ತ ಮನದಲ್ಲಿ ನೊಂದೆ ಏನೈ. ನಿನ್ನೊಡನೆಂದುದಿಲ್ಲವೇನುತ್ತ ಮನದಲ್ಲಿ ನೊಂದೆಯೇನೈ, ಮನದಲ್ಲಿ ನೊಂದೆಯೇನೈ. ಬಂದೆಯ ಇನ ವಂಶ ವಾರಿಧಿ ಚಂದ್ರನ ಬರುವಾಗ ನಿನ್ನೊಡನೆಂದುದಿಲ್ಲವೆನುತ್ತ ಮನದಲ್ಲಿ
ಪಿತಗೆ ದಶರಥ ಪಿತಗೆ ಪರಿಣಾಮವೇ ಜತುಹಗೆ ಮೊದಲಾದ ಮಗ ಪ್ರಜೆಗಳಿಗೆ ಕುಶಲವೇ ಸೀಮೆಯೊಳಗೆ ಕುಶಲವೇ ತಮ್ಮ ಏನು ಮುಖದಲ್ಲಿ ಕಾಂತಿ ತಗ್ಗಿತು ಕಂದ ಏನು ಮುಖದಲ್ಲಿ ಕಾಂತಿ ತಗ್ಗಿತು ನೀನು ಜನನೊಡನೆ ನಾವೀಗ ಕಾನನಕ್ಕೆ ಬಂದುವೆ ನಾಂತಕ್ಕೆ ಬಂದು ಮಾನ ನಿಧಿಗೆ ನಾವಿಗ ಕಾನನಾಂತಕ್ಕೆ ಬಂದು ಮಾನ ನಿಧಿಗೆ ಬಂದೆಯ ಕಂದ ಬಂದೆಯ ಚಂದ್ರ ಹೀಗೆ ಬಂದಂತಹ ಭರತನಲ್ಲಿ ಮಾತಾಡ್ತಾನೆ ರಾಮಚಂದ್ರಮ. ಮತ್ತೆ ಬರಲಾಗದು ಅಂತಹ ಅಂದರೆ ಮತ್ತೆ ಅಯೋಧ್ಯೆಗೆ ಬರಲಾಗದು ಅಂತ ಅವನ ಮನಸ್ಸಿಗೆ ಅರ್ಥವಾಗುವಾಗ ಹೇಳಿ 14 ವರ್ಷ ಕಳೆದ ಬಳಿಕ ಬರ್ತೇನೆ ಅಂತ ಪಾದುಕೆಯನ್ನು ಕೊಟ್ಟು ಭರತನನ್ನು ಕಳುಹಿಸ್ತಾನೆ. ಪಂಚವಟಿಗೆ ಬರ್ತಾರೆ. ಪಂಚವಟಿಯಲ್ಲಿ 2 ಗುಡಿಸಲುಗಳನ್ನು ಮಾಡಿ ರಾಮಲಕ್ಷ್ಮಣರಿದ್ದಂಥ ಹೊತ್ತು ಅಲ್ಲಿಗೆ ಶೂರ್ಪನಕ್ಕಿ ಬರ್ತಾಳೆ. ಶ್ರೀರಾಮನನ್ನು ಕಂಡು 16 ವರ್ಷದ ಹೆಣ್ಣಿನ ರೂಪವನ್ನು ತಾಳಿ ತನ್ನ ಮನದ ಬಯಕೆಯನ್ನು ರಾಮನಲ್ಲಿ ಹೇಳಿಕೊಳ್ಳುವಂತಹ ಭಾಗದ ಪ್ರಸ್ತುತಿ ಪಟ್ಲ ಭಾಗವತರು, ಚನ್ಸಾಲ ಭಾಗವತರು ಹಾಗೂ ರವಿಯಣ್ಣ ಈ ಹಾಡನ್ನು ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಾಘವ ನರಪತೆ ಶೃಣು ಮಮ ವಚನಂ. ಕರವನುಗಿದಳು ಕಂಡು ರಘುಪತಿಯಾದ
ಮುಗಿದಳು ಕಾಡು ರಘುಪತಿಯ ಆರೋಗಿದಳು ಕಾರ್ಯಗಳ ಅಂತರತಿಥಿಯ ಕಂಡು ರಘುಪತಿಯ ಅರುಗಿದಳು ಕಾರ್ಯಗಳ ಅಂತರ ಸ್ಥಿತಿಯ ಕಂಡು ರಘುಪತಿಯ ಅರುಗಿದಳು ಕಾರ್ಯಗಳ ಅಂತರ ಸ್ಥಿತಿಯ ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ ಅರುಹಿದಳು ಕಾರ್ಯಗಳ ಅಂತರ ಸ್ಥಿತಿಯ ರಾಘವ ನರಪತೆ ಶೃಣು ಮಮ ವಚನಂ ರಾಘವ 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 ನರಪತೆ ಶೃಣು ಮಮ ವಚನಂ ರಾಘವ ನರಪತಿ ಶೃಣು ಮಮ ವಚನವು ನರಪತೆ ಶೃಣು ಮಮ ವಚನವು ರಾಘವ ನರಪತೆ ಶೃಣು ಮಮ ವಚನೋ ನೀ ಗುಣ ನಿಧಿ ಎಂದು ನಿನ್ನ ಸೇರಿದೆ ಬಂಧು ನೀ ಗುಣ ನಿಧಿ ಎಂದು ನೀ ಗುಣ ನಿಧಿ ಎಂದು ನಿನ್ನ ಸೇರಿದೆ ಬಂದು ನಿನ್ನ ಸೇರಿದೆ ಬಂದು ನಿನ್ನ ಸೇರಿದೆ ಬಂದು ರಾಘವನ ರಪತೆ ಶೃಣು ಮಮ ವಚನೋ ನೀ ಗುಣನಿಧಿ ಎಂದು ನೀ ಗುಣನಿಧಿ
ಕುಲವತಿ ನಾನು ಪ್ರತುವಿ ಪಾಲಕ ನೀನು. ಅತಿ ಕುಲವತಿ ನಾನು ಪ್ರತುವಿ ಪಾಲಕ ನೀನು, ಪ್ರತುವಿ ಪಾಲಕ ನೀನು. ರತಿ ದೇವಿಗೆಣೆ ನಾನು ಮನುಮತ ನೀನು. ರತಿ ದೇವಿ ಎಣೆ ನಾನು ಮನುಮತ 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 ರಾಘವನರಪತಿ ಶೃಣು ಮಮ ವಚನ. ವರ ಬಿಂಬಾದರೆ ನಾನು ಅರಗಿಣಿ ನೀನು. ಬಿಂಬಾದರೆ ನಾನು ಅರಗಿಣಿ ಅರಗಿಣಿ ನೀನು. ರಾಘವ ನರಪದೆ ಶೃಣು ಮಮ ವಚನ. ಜಾಂಬಕಿ ನಾನು ಧರಣಿ ಪ್ರಕಾಶನೀನು ವರಬಿಂಬಾದರಿ ನಾನು ಅರಗಿಣಿ ನೀನು ಅರಗಿಣಿಯೇ ಕವಲೋಪನವ ಬಿಟ್ಟು ತವ ಕದಿನಯ ಬಿಟ್ಟು ಕವಲೋಪನವ ಬಿಟ್ಟು ತವ ಕದಿನಯ ಬಿಟ್ಟು ಸವಿತಾಮೃತವ ನೀಡು ಸರಸ ಮಾತಾಡು ಸವಿತ ಮೂಲವನಿ ಸರಸ ಮಾತಾಡು ಸರಸ
ನೋಡಿದರೆನಗಿಲ್ಲ ಒಪ್ಪುವ ಜನ. ಎಲ್ಲಿ ನೋಡಿದ ಎನಗಿಲ್ಲ ಒಪ್ಪುವ ಜನ. ಎಲ್ಲಿ ನೋಡಿದರೆನಗಿಲ್ಲ ಒಪ್ಪುವ ಜನ. ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ. ಬಲ್ಲತನದಿ ನೆರೆಯೋ ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ. ಎಲ್ಲಿ ನೋಡಿದರೆನಗಿಲ್ಲ ಒಪ್ಪುವ ಜನ. ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ. ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ. ರಾಘವನ ರಪತೆ ಶೃಣು ಮಮ ವಚನೋ. ನೀ ಗುಣ ನಿಧಿಯಂದು ನಿನ್ನ ಸೇರಿದೆ ಬಂಬು. ರಾಘವನ ರಪತೆ ಶೃಣು ಮಮ ವಚನೋ. ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪುವ ಜನ. ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ. ಶೃಣು ಮಮ ವಚನ. ನೀ ಗುಣ ನಿಧಿಯದು ನಿನ್ನ ಸೇರಿದೆ ಬಂದೋ. ನೀ ಗುಣ ನಿಧಿಯದು ನಿನ್ನ ಸೇರಿದೆ ಬಂದು ರಾಘವ. ಇಷ್ಟೇ ಸುಶ್ರಾವ್ಯವಾಗಿ ಶೂರ್ಪಣಖಿಯು ಹೇಳಿದ್ರು. ಆದರೆ ರಾಮನ ಮನಸ್ಸು ಕರಗಲಿಲ್ಲ. ಆದರೆ ಅವ ನನಗಿಂತ 100 ಮಡಿ ಚೆಲ್ಲುವ ಲಕ್ಷ್ಮಣನಿದ್ದಾನೆ ಅಂತ ಹೇಳಿದ. ಈಗ ಶೂರ್ಪಣಖಿ ಲಕ್ಷ್ಮಣನಿದ್ದಾನೆ ಇಲ್ಲಿ ಬರ್ತಾಳೆ. ಇಷ್ಟರ ತನಕ ರಾಮನ ಹತ್ರ ಮಾತಾಡಿದ್ಲು, ಈಗ ಲಕ್ಷ್ಮಣನ ಹತ್ರ ಮಾತಾಡ್ತಾಳೆ. ಏನು ಮಾತಾಡ್ತಾಳೆ ಎನ್ನುವುದನ್ನು ಕಾವ್ಯಶ್ರೀ ಹಾಗೂ ಚಂದ್ರಣ್ಣ ಹಾಡ್ತಾರೆ. ಅಷ್ಟೇ ಲಲಿತವಾದಂತಹ ಸಾಹಿತ್ಯವನ್ನು ಇಲ್ಲೂ ಬರೆದಿದ್ದಾರೆ ಪಾರ್ಥಿಸಿಬ್ಬರು. ಮತ್ತೊಮ್ಮೆ ಈ ಸೊಗಸಾದ ಹಾಡು ಕಾವ್ಯಶ್ರೀ ಹಾಗೂ ಚಂದ್ರಣ್ಣವರಿಂದ. ಕಾಮ ಸನ್ನಿಭ ಮಾತ ಕೇಳು. ಕಾಮ ಸನ್ನಿಭ ಮಾತ ಕೇಳು. ಕಾಮ ಸನ್ನಿಭ ಮಾತ ಕೇಳು. ಪೇಳಿ ರಾಮ ಕಳುಗಿದ ಇಂದಿನೋಳು. ಪೇಳಿ ರಾಮ ಕಳುಗಿದ ಇಂದಿನೋಳು.
ರಾಮನ ಬಿಟ್ಟು ಕೃಪಾಳು ನಿನ್ನೊಳ್ ಕಾಮಿಸಿ ಬಂದೆ ಮೋಹದೊಳು ನಿನ್ನೊಳ್ ಕಾಮಿಸಿ ಬಂದೆ ಮೋಹದೊಳು ಇನ್ನು ತಾಮಸಗೊಳ್ಳದಿರು ತಾಳಲಾರೆನು ಇನ್ನು ತಾಮಸಗೊಳ್ಳದಿರು ತಾಳಲಾರೆನು ಪ್ರೇಮದಿಂದಲೇ ಕೂಡು ಸರಸ ಮಾತಾಡು ನೀನು ಪ್ರೇಮದಿಂದಲೇ ಕೂಡು ಸರಸ ಮಾತಾಡು ಕಾಮ ಸನ್ನಿಭ ಮಾತ ಕೇಳು ಬೆಳಿ ರಾಮ ಕಳುಹಿದನು ನೋಡು ನಾ ಮನ ಬಿಟ್ಟು ಕೃಪಾಳು ನಾ ಮನ ಬಿಟ್ಟು ಕೃಪಾಳು ನಿನ್ನ ಕಾಮಿಸಿ ಬಂದೆ ಮೊಗದೊಳು ನಿನ್ನ ಕಾಮಿಸಿ ಬಂದೆ ಮೊಗದೊಳು ಕಾಮ ಸನ್ನಿಭ ಮಾತ ಕಾಮ ಸನ್ನಿಭ ಮಾತ ಕೇಳು ಲಕ್ಷ್ಮಣ ಗುರುತುತ ಅಂತ ಶೂರ್ಪಣಕ್ಕೆಯಲ್ಲಿ ಹೇಳ್ತಾನೆ. ಶೂರ್ಪಣಕ್ಕೆ ಬೆನ್ನಲ್ಲಿ ರಾಮ ಬರೆದಂಥ ಗುರುತನ್ನು ಅರ್ಥೈಸಿಕೊಂಡಂತಹ ಲಕ್ಷ್ಮಣ ಶೂರ್ಪಣಕ್ಕೆ ಕರ್ಣನಾಸ ಛೇದನವನ್ನು ಮಾಡ್ತಾನೆ. ಶೂರ್ಪಣಿಗೆ ರಕ್ಷಣೆಗೆ ಬಂದಂಥ ಕರದೂಷಣ ತ್ರಿಶರನ್ನೆಲ್ಲ ರಾಮ ಸಂಹರಿಸಿದ ಬಳಿಕ ಶೂರ್ಪಣಕ್ಕೆ ಓಡೋಡಿ ಬಂದು ರಾವಣನಲ್ಲಿ ಹೇಳ್ತಾಳೆ, ನಿನಗಾಗಿ ಸೀತೆಯನ್ನು ಕೇಳಿದೆ ಅಣ್ಣ, ನನಗೆ ಸ್ಥಿತಿ ಹೀಗಾಯಿತು ನೋಡು ಅಂತ. ರಾವಣನ ಒಂದು ಮನಸ್ಥಿತಿ ನೋಡಿ. ತನ್ನ ತಂಗಿಯ ಮೂಗು ಕತ್ತರಿಸಲ್ಪಟ್ಟಿದೆ, ಕಿವಿ ಕತ್ತರಿಸಲ್ಪಟ್ಟಿದೆ, ರಕ್ತ ಧಾರಾಕಾರ ಹರಿತ ಉಂಟು, ಆದರೂ ಕೇಳ್ತಾನಂತೆ, ಅಂಥ ಚೆಲುವೆ ಏನೇ ಸೀತಾದೇವಿ ಅಂತ. ತನ್ನ ತಂಗಿಗೆ ಹೀಗಾದರೂ ಕೂಡ ಸೀತೆ ಕುರಿತಾಗಿ ವಿಚಾರಿಸ್ತಾನೆ. ಮಾವ ಮಾರೀಚನಲ್ಲಿಗೆ ಹೋಗಿ ಸಹಾಯ ಬೇಕು ನನಗೆ ಸೀತೆಯನ್ನು ಪಡ್ಕೊಳ್ಳಿಕ್ಕೆ ಅಂತ ಹೇಳುವಾಗ ಮಾರೀಚ ಬುದ್ಧಿ ಹೇಳಿದ್ರು ಚಂದ್ರಹಾಸ ಆಗದ ಕತ್ತಿಯನ್ನು ಅವನ ಕುತ್ತಿಗೆಗೆ ಹಿಡಿತಾನೆ. ಈಗ ಮಾರೀಚನೆ ಇವನ ಕೈಯಲ್ಲಿ ಸಾಯೋದ್ರ ಬದಲು ರಾಮನ ಕೈಯಲ್ಲಿ ಸಾಯ್ತೇನೆ ಅಂತ ಹೇಳಿ ಬಂಗಾರದ ಬಣ್ಣದ ಜಿಂಕೆ ರೂಪದಿಂದ ಸೀತಾರಾಮರು ಇರುವಂಥ ಗುಡಿಸಲಿನ ಎದುರಿಗೆ ಆ ಕಡೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾರೆ. ಕುಟೀರದ ಎದುರು ತಿರುಗಾಡ್ತಾ ಇರುವಂತಹ, ಪರ್ಣಶಾಲೆ ಎದುರು ತಿರುಗಾಡ್ತಾ ಇರುವಂತಹ ಆ ಜಿಂಕೆಯನ್ನು ಸೀತೆ ನೋಡ್ತಾಳೆ, ರಾಮನಿಗೆ ತೋರಿಸ್ತಾಳೆ. ನೋಡಿದೆಯಾ ರಾಮ ಅಂತ. ಅದರ ವಿಶೇಷಣವನ್ನೆಲ್ಲ ಏನು ಹೇಳಿದ್ದಾನೆ ಕವಿ ಎಲ್ಲ ಭಾಗವತರು ಹಾಡ್ತಾರೆ. ನೋಡಿದೆಯಾ ರಾಮ, ನೋಡಿದೆಯಾ ನೋಡಿದೆಯಾ ರಾಮ ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ರಾಮ ದೊಡ್ಡ ಕಾಡಿನಿಂದ ಓಡಿ ಬಂದು ಆಡು ಬಂದ ನೋಡಿದೆಯ ರಾಮ ನೋಡಿದೆಯ ಆ
ನೋಡಿದೆಯ ರಾಮ ರಾಮ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿ ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಒಮ್ಮಿಗವ ನೋಡಿದೆಯ ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಒಮ್ಮಿಗವ ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಒಮ್ಮಿಗವ ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ರಾಮ ಆ ಆ ಆ ಚಿನ್ನದಾಗಿರುವ ಚಿನ್ನದ ಹಾಗಿರುವ ಮೈಯ ಚಿನ್ನದ ಹಾಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚವರ್ಣದ ರೇಖೆಯು ಬಂದ ಬಣ್ಣದ ಸುತ್ತಲೂ ಪಂಚವರ್ಣದ ರೇಖೆಯು ಬಂದ ಚಂದವ ನೋಡು ಚಂದವ ನೋಡು ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ಸಣ್ಣ ಸಣ್ಣ ಕಾಲು ಬೆರಳು ಸಾಲಿದು ಗುಣ ಭಾವಗಳ ಸಣ್ಣ ಸಣ್ಣ ಕಾಲು ಬೆರಳು ಸಾಲಿನು ಗುರಯ ಭಾವಗಳ ತನ್ನಂಗ ದಿನ್ನಂಗ ದಿಕ್ಕಿಡತೋ ತನ್ನಂಗ ದಿನ್ನಂಗ ದಿಕ್ಕಿಡ ತೋಯದು ಕುಣಿವ ಮೃಗವ ನೋಡಿದೆಯ ಸಣ್ಣ ಸಣ್ಣ ಕಾಲು ಬೆರಳು ಸಾಲಿನು ಗುರ ಭಾವಂಗಳ ತನ್ನಂಗ ದಿನ್ನಂಗ ದಿಕ್ಕಿಡ ಎಂದು ಕುಣಿವ ಮೃಗವನು ನೋಡಿದೆಯ ರಾಮ ಚಿನ್ನದ ಹಾಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚವರ್ಣದ ರೇಖೆಯು ಬಂದ ಚಂದವ ನೋಡು ಸಣ್ಣ ಸಣ್ಣ ಕಾಲು ಬೆರಳು ಸಾಲಿ ನುಗುರು ಭಾವಂಗಳ ತನ್ನಂಗ ದಿನ್ನ ಚಿಕ್ಕಿಟ ಕುಣಿವ
ಸಾಲಿನುಗುರ ಸಣ್ಣ ಸಣ್ಣ ಕಾಲು ಬೆರಳ ಸಾಲಿನುಗುರ ಭಾವಂಗಳ ತನ್ನಂಗ ದಿನ್ನಂಗ ದಿಕ್ಕಿದ ತೋಂ ಎಂದು ಕುಣಿವ ಮೃಗವ ತನ್ನಂಗ ದಿನ್ನಂಗ ದಿಕ್ಕಿಟ ತೋನೆಂದು ಕುಣಿವ ಮೃಗವ ನೋಡಿದೆಯ ನೋಡಿದೆಯ ರಾಮ ರಾಮ ಜಗದೇಕ ವೀರನಿ ಕೈಯ ಮುಗಿದು ಬೇಡುವೆ ದಮ್ಮಯ್ಯ ಜಗದೇಕ ವೀರನಿ ಕೈಯ ಮುಗಿದು ಬೇಡುವೆ ದಮ್ಮಯ್ಯ ಹಗಲು ರಾತ್ರಿ ಕುಣಿಸಿಕೊಂಡು ಸೊಗದೊಳಿರುವೆನು ರಾಮ ಹಗಲು ರಾತ್ರಿ ಕುಣಿಸಿಕೊಂಡು ಸೊಗದೋಳಿರುವೆನು ರಾಮ ಸೊಗದೋಳಿರುವೆನು ಸುಗುಣ ನಿನಗೆ ನಾ ಬೇಕೆಂಬ ಬಗೆಯಲ್ಲಿ ಸ್ನೇಹ ಇದ್ದರೆ ಸುಗುಣ ನಿನಗೆ ನಾ ಬೇಕೆಂಬ ಬಗೆಯಲ್ಲಿ ಅಗಲಿ ಓಡಿ ಹೋಗದ ಮುನ್ನ ಮೃಗವ ಬಿಡಿದು ಅಗಲಿ ಓಡಿ ಹೋಗದ ಮುನ್ನ ಮೃಗವ ಬಿಡಿದು ಸುಗುಣ ನಿನಗೆ ನಾ ಬೇಕೆಂಬ ಬಗೆಯಲ್ಲಿ ಸ್ನೇಹವಿದ್ದ ಅಗಲಿ ಓಡಿ ಹೋಗದ ಮುನ್ನ ಮಿಗವ ಹಿಡಿದು ನಾ ಮೋಗನ್ನ ಮಿಗವ ಪಿಡಿದು ತಾ ಮೋಗನ್ನ ಮಿಗವ ಪಿಡಿದು ತಾ ಮೋಗನ್ನ ಮಿಗವ ಪಿಡಿದು ತಾ ಮೋಗನ್ನ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ಕಾಡಿನಿಂದ ಓಡಿ ಬಂದು ಆಡುತ್ತ ಒಮ್ಮಿಗವ ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಬೊಮ್ಮಿಗವ ನೋಡಿದೆಯ ರಾಮ
ಹೀಗೆ ಹೇಳಿದರೂ ಕೂಡ ರಾಮ ಹೇಳ್ತಾನೆ ಸರಸದ ಮಿಗ ಅಲ್ಲ ಅದು ಅಂತ, ರಾಕ್ಷಸರ ಮಾಯೆ ಅಂತ. ಬೇಕು ಅಂತ ಹಠ ಮಾಡ್ತಾಳೆ, ಕಂಚುಕವನ್ನಾದರೂ ಮಾಡಿಕೊಳ್ತೇನೆ ಅಂತ ಲಕ್ಷ್ಮಣನನ್ನು ಕಾವಲಿಗಿರಿಸಿ ರಾಮ ಹೋಗುತ್ತಾನೆ. ರಾಮ ತ್ರಾಣಯುಕ್ತವಾಗಿ ಬಿಡಲ್ಪಟ್ಟಂತಹ ಬಾಣಕ್ಕೆ ಅವ ಪ್ರಾಣ ಕಳ್ಕೊಳ್ಳುವಾಗ ಹಾ ಲಕ್ಷ್ಮಣ ಹಾ ಸೀತಾ ಅಂತ ಮಾರೀಚ ಕಪಟದಿಂದ ಕೂಗುವಾಗ ರಾಮನಿಗೆ ಅಪಾಯವಾಯಿತು, ಹೋಗು ಲಕ್ಷ್ಮಣ ಅಂತ ಹೇಳ್ತಾನೆ. ರಾಮನ ಧ್ವನಿಯಲ್ಲ, ಯಾಮಿನೀಚರವರು ತಮ್ಮ ಅವಸಾನ ಕಾಲದಲ್ಲಿ ಈ ರೀತಿಯಾದಂತಹ ಮೋಸಧ್ವನಿಯನ್ನು ಹೊರಹೊಮ್ಮಿಸ್ತಾರೆ ಅಂತ ಹೇಳಿದರೂ ಕೇಳಲಿಲ್ಲ. ಲಕ್ಷ್ಮಣ ರೇಖೆಯನ್ನು ಎಳೆಯುತ್ತಾನೆ, ಲಕ್ಷ್ಮಣ ಹೋಗುತ್ತಾನೆ. ಇದೇ ಸಮಯನ ಕಾಯ್ತಾ ಇದ್ದಂತಹ ರಾವಣ ಸನ್ಯಾಸ ವೇಷವನ್ನು ಧರಿಸಿ ಬಂದು ಲಕ್ಷ್ಮಣಗೆರೆಯನ್ನು ದಾಟಿ ಬಂದು ಭಿಕ್ಷೆ ಕೊಡದೆ ಹೋದೆ ಅಂತಾದರೆ ಸರ್ವನಾಶ ಮಾಡ್ತೇನೆ, ಶಾಪ ಕೊಡ್ತೇನೆ ಅಂತ ಹೇಳ್ತಾನೆ. ಸೀತೆ ಬರುತ್ತಾಳೆ. ಭೂಮಿ ಸಹಿತವಾಗಿ ಸೀತೆಯನ್ನು ರಥದಲ್ಲಿರಿಸಿಕೊಂಡು ರಾವಣ ಅಪಹರಿಸ್ತಾನೆ. ನಡುವೆ ಜಟಾಯು ತಡೆಯುತ್ತಾನೆ, ಯುದ್ಧ ಆಗ್ತದೆ, ಜಟಾಯು ಬೀಳ್ತಾನೆ. ರಾಮ ಲಕ್ಷ್ಮಣರು ಬರ್ತಾರೆ, ಸೀತೆ ಇಲ್ಲ, ಹುಡುಕುತ್ತಾರೆ. ಹೀಗೆ ಹುಡುಕುವಾಗ ಜಟಾಯುವಿನಿಂದ ವರ್ತಮಾನ ತಿಳಿಯುತ್ತದೆ. ಶೂರ್ಪನಖಿಯ ಮಗಳು ಅಯೋಮುಖಿ ಬಂದು ತಡೆಯುತ್ತಾಳೆ, ಅವಳಿಗೂ ಶಿಕ್ಷೆಯನ್ನು ಕೊಡ್ತಾರೆ. ಮುಂದೆ ಹೋಗುವಾಗ ಪಂಪಾ ತೀರದಲ್ಲಿ ಹನುಮಂತ ಸಿಗ್ತಾನೆ. ಋಷಮುಖದಲ್ಲಿದ್ದಂಥ ಸುಗ್ರೀವನೇ ಕಳಿಸ್ತಾನೆ. ಅಲ್ಲಿಗೆ ಬಂದು ಅಣ್ಣನಿಂದ ತನಗಾದಂಥ ಅನ್ಯಾಯವನ್ನು ಸುಗ್ರೀವ ಹೇಳ್ತಾನೆ. ಅವನಿಗೆ ಧೈರ್ಯವನ್ನು ಕೊಡ್ತಾನೆ ರಾಮಚಂದ್ರ, ನಿನ್ನ ಅಣ್ಣನ ಕೊಂದಾದರೂ ನಿನ್ನ ಹೆಂಡತಿಯನ್ನು ನಿನಗೆ ಕೊಡಿಸ್ತೇನೆ, ಅಗ್ರಜನಿಂದ ನೋವಾಗಿದೆ ಅಂತ ಸುಗ್ರೀವನ ನ್ಯಾಯ ಕೇಳಿದಾಗ ಈಗ ವಾಲಿ ಸುಗ್ರೀವರಿಗೆ ಯುದ್ಧ ಆಗ್ತದೆ. ಈ ವಾಲಿ ಸುಗ್ರೀವರ ಯುದ್ಧ ಯಾವ ತೀವ್ರತರದಲ್ಲಿ ಇರ್ತದೆ ಎನ್ನುವುದನ್ನು ಭಾಗವತರುಗಳು ಹಾಡಿ ತೋರಿಸಲಿಕ್ಕಿದ್ದಾರೆ. ಏರು ಪದ್ಯದ ಪ್ರಸ್ತುತಿಗೆ ವಾಲಿಮೋಕ್ಷದ ಇನ್ನೊಮ್ಮೆ ಇಂದ್ರಜಿತ್ತು ಕಾಳಗ ಬಂದಾಗ ಮತ್ತೆ ಏರು ಪದ್ಯದ ಪ್ರಸ್ತುತಿ ನಡೀತದೆ. ಈಗ ವಾಲಿಮೋಕ್ಷ ಭಾಗ, ವಾಲಿ ಸಂಹಾರದ ಭಾಗ. ಇಲ್ಲಿ ವಾಲಿ ಮತ್ತು ಸುಗ್ರೀವನಿಗೆ ಮೊದಲು ಯುದ್ಧ ನಡೆಯುತ್ತದೆ. ಆ ಯುದ್ಧ ಹೇಗಿರ್ತದೆ ಎನ್ನುವುದನ್ನು ಭಾಗವತರುಗಳು ಹಾಡ್ತಾರೆ.
ಕಣಕಾವಲ್ಲ ಇನ್ನೇನಂತೆ ಅಣ್ಣರಣದಲ್ಲಿ ಸಣದಿ ನೋಡು ಎನ್ನೋಳಿಗ ಶೌರ್ಯ ಗುಣದಲ್ಲಿ ಮೊದಲ ಯುದ್ಧದಲ್ಲಿ ಸುಗ್ರೀವ ಬೀಳ್ತಾನೆ. ಅವನಿಗೆ ಧೈರ್ಯವನ್ನು ಹೇಳಿದ ರಾಮ ಆಳಭೇದ ತಿಳಿಯದಾದಿ ನೋಡಿ ವಾಲಿಯಾರು ಸುಗ್ರೀವ ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಮತ್ತೆ ಕಳಿಸ್ತಾನೆ ಅವನನ್ನು. ಈ ಬಾರಿ ರಾಮ ಮರೆಯಲ್ಲಿ ನಿಂತು ವಾಲಿಗೆ ಬಾಣ ಪ್ರಯೋಗ ಮಾಡ್ತಾನೆ. ಬಾಣವನ್ನು ಹಿಡ್ಕೊಂಡ ವಾಲಿ ಬಗೆ ಬಗೆಯಾಗಿ ಪ್ರಶ್ನಿಸ್ತಾನೆ ಅವನ ಹತ್ರ, ನೀ ಮಾಡಿದ್ದು ಸರಿಯಾ ಅಂತ. ರಾಮ ಎಲ್ಲದಕ್ಕೂ ಉತ್ತರ ಕೊಟ್ಟು ಮುಂದೆ ಬದುಕಬೇಕೆನ್ನುವಂಥ ಆಸೆ ಉಂಟಾ ಅಂತ ಕೇಳ್ತಾನೆ. ಅದಕ್ಕೆ ವಾಲಿಯ ಉತ್ತರ ಏನು ಎನ್ನುವುದನ್ನು ಪಟ್ಲ ಭಾಗವತರು ಹಾಗೂ ಜನಸಾಲೆ ಭಾಗವತರು ಹಾಡ್ತಾರೆ. ಕರುಣವಿದ್ದರೆ ಸಾಕು ಅಂತ. ಈ ಹಾಡಿನ ಬಳಿಕ ಮುಂದಿನ ಭಾಗವೇ ರಾಮ ನಿನ್ನಯ ಬಾಣ ತಾಗಿದೆ ಮೇಲೆ. ಈ ಹಾಡನ್ನು ರವಿಯಣ್ಣ, ಚಂದ್ರಣ್ಣ ಮತ್ತು ಕಾವ್ಯಶ್ರೀ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಏನು FM ಕೇಳ್ತಲ್ಲ ಬ್ಯಾಕ್ ಟು ಬ್ಯಾಕ್ ಸಾಂಗ್ ಅಂತ, ಹಾಗೆ ನಿರಂತರ ಒಂದು 5 ಹಾಡುಗಳು ವಾಲಿಯ ಸಂವೇದ. ಕರುಣ ಇದ್ದರೆ ಸಾಕು ರಾಮ, ನಿನ್ನ ಪಾದದಯ ನಿನ್ನ ಪಾದದ ಕರುಣ ಇದ್ದರೆ ಸಾಕು ರಾಮ, ರಾಮದ ಶ್ರೀರಾಮ ಕರುಣ ವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು ಸಾಕು ಪಾದದ ಕರುಣ ಇದ್ದರೆ ಸಾಕು ರಾಮ ರಾಮ ರಾಮ. ಪರಿಪೂರ್ಣವಾಗಿ ಪಾಲಿಸಿ ಕೊಳ್ಳಬೇಕೆಂಬ ಕರುಣಾಗಿದ್ದರೆ ಸಾಕು ರಾಮ, ನಿನ್ನ ಪಾದದ ಕರುಣ ಇದ್ದರೆ ಸಾಕು ಪರಿಪೂರ್ಣವಾಗಿ
ದಿನದ ಈ ಸಂಸಾರ ಶಾಶ್ವತವಲ್ಲ. 3 ದಿನದ ಈ ಸಂಸಾರ ಶಾಶ್ವತ ಅಲ್ಲ. ಘೋರ ಪಾಪಗಳ ಸಂಹಾರ ಮಾಡುವುದು ಕರುಣವಿದ್ದರೆ ಸಾಕು. ರಾಮ ನಿನ್ನ ಪಾದ ಕರುಣ ಇದ್ದರೆ ಸಾಕು. ಭೂತ ಜಗದಿಗೆ ಏತಕಿ ಮೋಹ ರಾಮ ಭೂತ ಜಗದೇಹ ಏತಕಿ ಇಷ್ಟರ ಮೋಹ ಚೇತನಾತ್ಮಕ ನಿನ್ನೊಡ ಮೂರ್ತಿ ಪದ ಅಬ್ಜದ ಕರುಣ ಇದ್ದರೆ ಸಾಕು. ಭೂತ ಪಂಚಕ ದೇಹ ಏತಕಿಷ್ಟರ ಮೋಹ ಚೇತನಾತ್ಮಕ ನಿನ್ನ ಮೂರ್ತಿ ಪದ ತಂದೆ ತಾಯಿಗಳು ಎಂಬುದೊಂದು ಸ್ವಪ್ನ ವಿಚಾರ. ತಂದೆ ತಾಯಿಗಳೆಂಬುದು ಒಂದು ಸ್ವಪ್ನ ವಿಚಾರ. ಮುಂದೆ ನಿಮ್ಮಾಯ ಪಾದ ಒತ್ತಿಕೊಂಡಿರುವಂತೆ ತಂದೆ ತಾಯಿಗಳೆಂಬುದೊಂದು ಸ್ವಪ್ನ ವಿಚಾರ. ಮುಂದೆ ನಿಮ್ಮಯ ಪಾದ ಒತ್ತಿಕೊಂಡಿರುವಂತೆ ಕರುಣಾಗಿದ್ದರೆ ಸಾಕು. ರಾಮ ನಿನ್ನ ಪಾದದಲ್ಲಿ ಕರುಣ ಇದ್ದರೆ ಸಾಕು. ತಂದೆ ತಾಯಿಗಳೆಂಬುದೊಂದು ಸ್ವಪ್ನ ವಿಚಾರ. ಮುಂದೆ ನಿಮ್ಮಯ ಪಾದ ಹೊಂದಿಕೊಂಡಿರುವಂತೆ ಕರುಣವಿದ್ದರೆ ಸಾಕು. ಪಾದದ ಕರುಣವಿದ್ದರೆ ಸಾಕು. ರಾಮ ಕರುಣವಿದ್ದರೆ ಸಾಕು. ಪಾದದ ಕರುಣ ದರೆ ಸಾಕು. ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು. ರಾಮ ಕರುಣವಿದ್ದರೆ ಸಾಕು. 3 ದಿನದ ಈ ಸಂಸಾರ ಶಾಶ್ವತವಲ್ಲ. ಘೋರ ಪಾಪಗಳ ಸಂಹಾರ ಮಾಡುವುದೊಂದು ಪಂಚಕ ದೇಹ ಯಾತಕಿಷ್ಟರ ಮೋಹ ಚೇತನಾತ್ಮಕ ನಿನ್ನ ಮೂರ್ತಿ ಪದಾಬ್ಜದ ತಾಯಿಗಳ
ತಂದೆ ನಿಮ್ಮಯ ಪಾದ ಹೊಂದಿಕೊಂಡಿರುವಂತೆ ಕರುಣವಿದ್ದರೆ ರಾಮ ನಿನ್ನ ಪಾದದ ಕರುಣ ಸಾಕು ಕರುಣವಿದ್ದರೆ ಸಾಕು ಪದಾಬ್ಜದ ಕರುಣ ಇದ್ದರೆ ಸಾಕು ಶ್ರೀರಾಮ ರಾಮ ನಿನ್ನ ಬಾಣ ತಾಗಿದ ಮೇಲೆ ರಾಮ ನಿನ್ನ ಬಾಣ ತಾಗಿದ ಮೇಲೆ ಇನ್ನುಂಟೆ ಭೂಮಿಯೊಳ್ ಆಸೆ ಇನ್ನುಳ್ಟಿ ಭೂಮಿಯೊಳ್ ಆಸೆ ಜನಗಿ ಕಾಮಿತ ಬೇರಿಲ್ಲ ಕಾಮಿತ ಬೇರಿಲ್ಲ ಚಿತ್ತದಿ ಕಾಮಿತ ಬೇರಿಲ್ಲ ಚಿತ್ತದಿ ಪ್ರೇಮದಿ ಮುಕ್ತಿಯ ನಿತ್ತು ರಕ್ಷಿಸು ಪ್ರೇಮದಿ ಮುಕ್ತಿಯ ನಿತ್ತು ರಕ್ಷಿಸ ನಾನು ರಾಮ ಮುಕ್ತಿಯ ನಿತ್ತು ಪ್ರೇಮದಿಂದ ರಕ್ಷಿಸೆನ್ನನು
ಕಮಲಲೋಚನ ಒಡಲು ಸುಡುತ್ತಿದೆ ತಾಪಗೆತ್ತಿದೆ ಒಡಲು ಸುಡುತ್ತಿದೆ ತಾಪ ಕೆತ್ತಿದೆ ಕಡಲ ಜಯನನೇ ಕಾಯೋ ಕರುಣದಿ ಕಡಲ ಶಯನನೇ ಕಾಯೋ ಕರುಣದಿ ಮೊದಲು ಸುಡುತ್ತಿದೆ ತಾಪ ಹೆಚ್ಚಿದೆ ಕಡಲ ಶಯನನೇ ಕಾಯೋ ಕರುಣದಿ ಕಡಲ ಶಯನನೇ ಕಾಯೋ ಕರುಣದಿ ಕಾಯೋ ಕರುಣದಿ ಭಕ್ತವತ್ಸಲ ಮುಕ್ತಿದಾಯಕ ಶಕ್ತಿ ರೂಪನೇ ಶೇಷ ಜಯನನೇ ಶಕ್ತಿ ರೂಪನೇ ಶೇಷ ಜಯನನೇ ಕೇಳು ಮುರರಿಪು ಕಮಲಾಲೋಚನ ತಾಳಲಾರೆನು ಶರಣ ನೊರಿಯನು ಒಡಲು ಸುಡುತ್ತಿದೆ ತಾಪ ಹೆಚ್ಚಿದೆ ಕಡಲ ಶಯನನೇ ಕಾಯೋ ಕರುಣನೇ ಭಕ್ತವತ್ಸಲ ಶಕ್ತಿದಾಯಕ ಶಕ್ತಿ ರೂಪನೇ ಶೇಷ ಜಯನನೇ ಕೇಳು ಮುರರಿಪು ಕೇಳು ಮುರರಿಪು ತಾಳಲಾರೆನೋ ರಾಮ 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 ಮುಂದಕ್ಕೆ ಪ್ರಸ್ತುತಗೊಳ್ತಾ ಇರುವುದು ಉಂಗುರ ಸಂಧಿ ಪ್ರಸಂಗದ 2 ಹಾಡುಗಳು ಪ್ರಸ್ತುತಗೊಳ್ತಾ ಇದೆ. ಸೀತಾನ್ವೇಷಣೆಗಾಗಿ ಸುಗ್ರೀವ ಎಲ್ಲ ಕಪಿವೀರರನ್ನು 4 ಭಾಗ ಮಾಡಿ, ಅಂದರೆ 4 ಪಂಗಡಗಳನ್ನಾಗಿ ಮಾಡಿ ಕಳಿಸಿಕೊಡ್ತಾನೆ. 1 ತಿಂಗಳೊಳಗೆ ಹುಡುಕಿ ಕೊಡಬೇಕು ಅಂತ ಹೇಳುವಾಗ ಅವರಿಗೆ ಎಲ್ಲಿದ್ದಾಳೆ ಅಂತ ಗೊತ್ತಾಗೋದಿಲ್ಲ. ಸೀತೆ ಸಮುದ್ರ ತೀರದಲ್ಲಿ ಬಂದು ಸೇರಿದಾಗ ಸಂಪಾತಿಯಿಂದ ಲಂಕೆಯಲ್ಲಿದ್ದಾಳೆ ಅಂತ ಗೊತ್ತಾಗ್ತದೆ. ಹನುಮಂತ ಸಮುದ್ರೋಲ್ಲಂಘನವನ್ನು ಮಾಡ್ತಾನೆ, ಲಂಕಿಣಿಯನ್ನು ವಧಿಸ್ತಾನೆ, ಅವಳಿಗೆ ಶಾಪ ವಿಮೋಚನೆ ಆಗ್ತದೆ. ಆ ಬಳಿಕ ಹನುಮಂತನಿಂದ ಶಾಪ ವಿಮೋಚನೆಗೊಂಡಂಥ ಲಂಕಿಣಿ ಮೂಲಸ್ಥಾನ ಸೇರ್ತಾಳೆ. ಹನುಮಂತ ಒಳ ಹೋಗಿ ಸೀತೆಯಲ್ಲಿ ಅಂತ ಹುಡುಕ್ತಾನೆ. ಅಶೋಕವನದಲ್ಲಿ ಶಿಂಶುಪ ವೃಕ್ಷದ ಕೆಳಗಡೆ ಸೀತೆ ಇರ್ತಾಳೆ. ಅಲ್ಲಿಗೆ ರಾವಣ ಸುಂದರ ರಾವಣನಾಗಿ ಬರ್ತಾನೆ, ತನ್ನ ಪ್ರೇಮ ನಿವೇದನೆಯನ್ನು ಮಾಡ್ತಾನೆ. ರಾವಣ ಮಾಡೋ ಪ್ರೇಮ ನಿವೇದನೆ ಹೇಗುಂಟು ಎನ್ನುವುದನ್ನು ಜನ್ಸಾಲೆ ಹಾಗೂ ಚಂದ್ರಣ್ಣ ಹಾಡ್ತಾರೆ. ಮಾತಾಡಬಾರದೇನೆ ಸುಚಾಣೆ, ಮಾತನಾಡಬಾರದೇನೆ
ತಕ್ಕ ತಯ್ಯ ತಯ್ಯ ದಿನ ತತ್ತೋಂಗ ದಿಕ್ಕುತಾತೈ ತಾದಿತ್ತರಿಗಿಡ ತಕ ತತ್ತೋಂಗ ದಿಕ್ಕುತಕ್ಕ ತಯ್ಯ ತಯ್ಯ ದಿನ ತತ್ತೋಂಗ ದಿಕ್ಕುತಾತೈ ಸೀತಾದೇವಿ ಮಾತಾಡ ಬಾರದೇನೆ ಸೀತಾದೇವಿ ಮಾತನಾಡ ಬಾರದೇನೆ ಸೀತಾದೇವಿ ಮಾತನಾಡ ಬಾರದೇನೆ ಮಾತನಾಡ ಬಾರದೆ ಸೀತಾದೇವಿ ಎನ್ನೊಡನೆ ಮಾತನಾಡ ಬಾರದೇನೆ ಸೀತಾದೇವಿ ಎನ್ನೊಡನೆ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ ಪ್ರೀತಿಯಿಂದ ಸೋತು ಬಲ್ಲ ಈತನೆಂಬ ಕರುಣದಿಂದ ಕಾಮಿನಿ ನಿನ್ನನ್ನು ಕಂಡು ಕಾಮನು ಕಂಡೆತ್ತಿ ಬಂದು ಸಾವಧಾನದಿ ಬೀಳ್ಕೊಂಡು ಸಾವಧಾನದಿ ಬೀಳ್ಕೊಂಡು ಪ್ರೇಮದಿ ತೆಪ್ಪು ಸತ್ತು ಮಾಡಿದ ಎನ್ನೆದೆಗಿಡುವ ಸಾಮರ್ಥ್ಯದಿ ಗುರಿಯ ನೋಡಿದ ಎನ್ನೆದೆಗಿಡುವ ಸಾಮರ್ಥ್ಯದಿ ಗುರಿಯ ನೋಡಿದ ತೆಪ್ಪೂಜೆ ಕರಿಸಿ ಆ ಮಗ ಭೂಷಣವ ಕೂಡಿದ ತೆಪ್ಪೂಜೆ ಕರಿಸಿ ಆ ಮಹಾಪುರುಷರವ ಪೂಡಿದ ಬಿಡಲೆನಗೆ ತಾಗಿ ನಾ ಮೂರ್ಛಿತನಾಗಿ ಬಿದ್ದೆನಲ್ಲೇ ಬಿಡಲೆನಗೆ ತಾಗಿ ನಾ ಮೂರ್ಛಿತನಾಗಿ ಬಿದ್ದೆನಲ್ಲೇ ವಿರಹ ಬೆಕ್ಕಳಿಸಿ ಕಾಮುಕನಾಗಿ ನಾ ಬಂದೆ ಇಲ್ಲೇ ಇದ ಕೌಶದಿಯ ಕೋಮಲ ಶರೀರೆ ನೀನೆ ಬಲ್ಲೆ ನಿನ್ನನು ಬಿಡಲೊಲ್ಲೆ ನಿನ್ನನು ಬಿಡಲೊಲ್ಲೆ ಭೂಮಿಯೊಳಿಯ ಬೇಕಾಗಿಯ ವಸ್ತುವ ಪ್ರೇಮದಿ ತರಿಸಿ ಕೊಡಿಸುವೆ ಹೇಮಾಭರಣವ ನುಡಿಸುವೆ ಸೋಮಾಭರಣವ ತೊಡಿಸುವೆ ಈ ಮನವಿದ್ದಂತ ಮನಸಾದರೆ ಪ್ರೇಮದೊಳನು ದಿನ ಕ್ಷೇಮದೊಳಿರುವೆನು ಮಾತಾಡ ಬಾರದೇನೆ ಸೀತಾದೇವಿ ಮಾತಾಡ ಬಾರದೇನೆ ಮಾತನಾಡ ಬಾರದೇನೆ ಸೀತಾದೇವಿಯನ್ನೊಡನೆ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ ಮಾತಾಡ ಬಾರದೇನೆ ಸೀತಾದೇವಿ ಮಾತಾಡ ಬಾರದೇನೆ ಸೀತಾದೇವಿ ಮಾತನಾಡ
ಕೌಶದೀಯ ಕೋಮಲ ಶರೀರ ನೀನೆ ಬಲ್ಲೆ ನಿನ್ನನ್ನು ಬಿಡಲೊಲ್ಲೆ ಭೂಮಿಯೊಳಿಯಬೇಕಾಗಿಯ ವಸ್ತು ಪ್ರೇಮದಿ ಧರಿಸಿ ಕೊಡಿಸುವೆ ಹೇಮ ಮರಣವ ನುಡಿಸುವೆ ಸೋಮ ಮರಣವ ತೊಡಿಸುವೆ ಈ ಮನವಿದ್ದಂಥ ಮನಸಾದರೆ ಪ್ರೇಮದೊಳನು ದಿನ ಕ್ಷೇಮದೊಳಿರುವೆ ಮಾತಾಡಬಾರದೇನೆ ಸೀತಾದೇವಿ ಮಾತಾಡಬಾರದೇನೆ ಆ ಆ ಮಾತಾಡಬಾರದೇನೆ ಸೀತಾದೇವಿ ಮಾತಾಡಬಾರದೇನೆ ಹೀಗೆ ಮಾತಾಡಬಾರದೇನೆಂತ ಎಷ್ಟು ಹೇಳಿದರೂ ಸೀತೆ ಮಾತಾಡಲಿಲ್ಲ. ಅಲ್ಲೇ ಇದ್ದಂಥ ಹುಲ್ಲನ್ನು ತೆಗೆದು ತುಂಡು ಮಾಡಿ ಬಿಸಾಡಿದಳಂತೆ. ರಾವಣನಿಗೆ ಸಿಟ್ಟು ಬಂತು. ಕಡಿಲಿಕ್ಕೆ ಹೋದಾಗ ಮಂಡೋದ್ರಿ ತಡೆದಳು. ಈಗ ಮೇಲೆ ಅಣುರೂಪದಲ್ಲಿ ಕುಳಿತಿದ್ದ ಹನುಮಂತನಿಗೆ ಇವಳು ಸೀತಾಮಾತೆ ಅಂತ ಗೊತ್ತಾಗಿ ಬಂದು ಬಗೆ ಬಗೆಯಿಂದ ಮಾತಾಡಿಸಿ ರಾಮ ಕೊಟ್ಟು ಕಳುಹಿಸಿದ ಉಂಗುರವನ್ನು ತೋರಿಸ್ತಾನೆ. ರಾಮನ ಉಂಗುರವನ್ನು ಸೀತೆ ನೋಡಿದ ತಕ್ಷಣ ಅವಳು ಹನುಮಂತನ ಜೊತೆ ಮಾತಾಡ್ತಾಳೆ. ಕ್ಷೇಮವೇನೇ ಹನುಮ ಅಂತ ಕೇಳ್ತಾಳೆ. ಅವಳು ಕ್ಷೇಮವೇನೇ ಹನುಮ ಅಂತ ಕೇಳಿದ್ದನ್ನು ಮೂವರು ಭಾಗವತರು ಹೊತ್ತಿಗೆ ಹಾಡ್ತಾರೆ. ಪಟ್ಲ ಭಾಗವತರು, ರವೀಣ್ಣ ಹಾಗೂ ಕವಿಶ್ರೀ ಗುರುಪ್ರಸಾದ್ ಅವರಿಂದ ಕ್ಷೇಮವೇನೇ ಹನುಮ. ಎಂದ ರಾಮನ ಮುದ್ರೆಯುಂ ಗುರವ ತನ್ನಂಗೈ ಇಟ್ಟರ್ಚಿಸಿ ರಾಮನ മുദ്രയുങ്കുരവത്തങ്കയ്യൊൾ ഇട്ടർച്ചിസിയേ സൗന്ദര്യാത്മന ദിവ്യമൂർത്തിയതരുൾ കണ്ടേ ಸೌಂದರ್ಯಾತ್ಮನ ದಿವ್ಯ ಮೂರ್ತಿಯ ಸೌಂದರ್ಯಾತ್ಮನ ದಿವ್ಯ ಮೂರ್ತಿಯ ಅದರುಳ್ ಕಂಡಂತೆ ಕೊಂಡಾಡೋತಂ ಕಂದರ್ಪಾನನ ಪಂಕಜಕಿ ರವಿತ ಬಾದಲ್ ಕಂದರ್ಪಾನನ ಪಂಕಜಕಿ ರವಿತ ಬಾದಲ್ ಸಂತೋಷದಿ ಮುಂದಾರಾಮನ ಕ್ಷೇಮ ವಾರ್ತೆಗಳು
ಕೇಳುತ್ತ ನಿಲ್ತಿದ್ದಳು ಜಾನಕಿ. ಕಂದರ್ಪಾನನ ಪಂಕಜಕ್ಕೆ ರವಿತಾ ಬಂದಂತೆ ಸಂತೋಷದಿ ಮುಂದ ರಾಮನ ಕ್ಷೇಮ ವಾರ್ತೆಗಳನ್ನು ಕೇಳುತ್ತ ನಿಂತಿದ್ದಳು. ಕಂದರ್ಪ ನನ್ನ ಪಂಕಜಕ್ಕೆ ರವಿತ ಬಲ್ದಂತೆ ಕೊಂಡಾಡುತ್ತ ಮುದ ರಾಮನ ಕ್ಷೇಮವಾರ್ತೆಗಳೇನು ಕೇಳುತ್ತ ನಿಲ್ದಿಡ್ದಳು ಜಾನಕಿ. ಕಂದರ್ಪಾನನ ಪಂಕಜಕ್ಕೆ ರವಿತಾ ಬಂದಂತೆ ಸಂತೋಷದಿ ಮುಂದ ರಾಮನ ಕ್ಷೇಮ ವಾರ್ತೆಗಳನ್ನು ಕೇಳುತ್ತ ನಿಂತಿದ್ದಳು. ಹನುಮ ಕ್ಷೇಮವೇನೇ ಹನುಮ ನಮ್ಮವರಿಗೆ ಕ್ಷೇಮವೇನೇ ಹನುಮ ನಮ್ಮವರಿಗೆ ಕ್ಷೇಮವೇನೇ ಹನುಮ ರಾಮ ಲಕ್ಷ್ಮಣರು ಕಾಡಿನಲ್ಲಿ ಸುಸ್ಥಿರವಾಗಿ ಕ್ಷೇಮವೇನೈ ಮದನಾನಂಗವ ಪೋಲ್ವ ರಾಮ ಮದನಾನಂಗವ ಪೋಲ್ವ ರಾಮ ಬಲು ಚತುರ ಲಕ್ಷ್ಮಣನು ನಿಸ್ಸೀಮ ಬಲು ಚತುರ ಲಕ್ಷ್ಮಣನು ನಿಸ್ಸೀಮ ಮದನನಂಗವ ಪೋಲ್ವ ರಾಮ ಬಲು ಚದುರ ಲಕ್ಷ್ಮಣನು ನಿಸ್ಸೀಮ ಮೊದಲಿನಂಗದ ಕಾತಿ ಕಡ ಬಳಿಸದೆ ಮತ್ತೆ ಎದೆ ಗುಂದಲಿಲ್ಲವಲ್ಲ ರಾಮ. ಮೊದಲಿನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆ ಕುಂದಲಿಲ್ಲವಲ್ಲ ತಮ್ಮಳು ಮೋಗ ಬದುಕುಂದಲಿಲ್ಲವಲ್ಲ ನೀ ಬರುವ ದಿನದೊಳ್ಳವರೆಂತಿದ್ದರಿಲ್ಲ ಹನುಮ ಕ್ಷೇಮವೇನೇ ಹನುಮ ನಮ್ಮವರಿಗೆ ಕ್ಷೇಮವೇನೇ ಹನುಮ. ರಾಮ ಲಕ್ಷ್ಮಣರು ಕಾಡಿನಲ್ಲಿ ಸುಸ್ಥಿರವಾಗಿ ಕ್ಷೇಮವೇನೈ ಹನುಮ ಹನುಮ ಮಗನೇ ರಾಮ ಲಕ್ಷ್ಮಣರು ಕಾಡಿನಲ್ಲಿ
ಕ್ಷೇಮವೇ ಸುಸ್ಥಿರವಾಗಿ ಕ್ಷೇಮವೇ ಹನುಮ 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 ಆ, 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 ಹನುಮ ಕ್ಷೇಮವೇನಿ ಕ್ಷೇಮವೇನಿ ಹನುಮ ಕ್ಷೇಮವೇನಿ ಸೀತಾಮಾತೆಯಿಂದ ಚೂಡಾಮಣಿಯನ್ನು ಪಡ್ಕೊಂಡು ಬರ್ತಾನೆ ಹನುಮಂತ. ಸೇತು ಬಂಧನವಾಗುತ್ತದೆ. ಆ ಬಳಿಕ ಅಂಗದನನ್ನು ಸಂಧಾನಕ್ಕೆ ಕಳಿಸ್ತಾನೆ. ಈ ಅಂಗದ ರಾವಣನೊಟ್ಟಿಗೆ ಮಾತಾಡುವಂಥ ಒಂದು ಹಾಡಿದೆ. ಒಂದು ಈ ಪ್ರಸಂಗ ರಚನೆಯಲ್ಲಿ ತುಂಬ ಸೌಂದರ್ಯವನ್ನು ಹೊಂದಿದಂತಹ ಭಾಗ ಇದು. ಎಲ್ಲ ಭಾಗವತರು ಸೇರಿ ಹಾಡ್ತಾರೆ, ತೆಂಕು ಬಡಗು ಜೊತೆಯಾಗಿ ಹಾಡ್ತಾರೆ. ಅಂಗದನೆನ್ನುವಂಥ ವಾನರ ಮಾತಾಡೋದು, ಅದರಿಂದ ಪ್ರಸಂಗ ರಚನೆಯಲ್ಲೂ ಹಾಗೆ ಒಂದು ಚಂದ ಇದೆ. ತುಂಬ ಅಪೂರ್ವವೆನಿಸುವಂತಹ ಸಾಹಿತ್ಯವುಳ್ಳಂಥ ಹಾಡನ್ನು ಎಲ್ಲ ಭಾಗವತರ ಜೊತೆಗೂಡಿ ಹಾಡಬೇಕು ಅಂತ ಕೇಳ್ಕೊಳ್ತೇನೆ. ಅಂಗದ ರಾವಣನೊಟ್ಟಿಗೆ ಮಾತಾಡುವ ಭಾಗವಿದೆ. ಏನಪ್ಪ ರಾವಣೇಂದ್ರ, ನೀನಾ ಸೀತೆಯ ಕಾಣದಂತೆ ಕದ್ದು ಏನ್ಮ್ಯಾ ರಾವಣ, ನೀನ್ಮ್ಯಾ ಸೀತೆಯ ಕಾಣದಂಗೆ ಕದ್ದು ತಂದೆ ಏನ್ಮ್ಯಾ ರಾವಣ, ನೀನ್ಮ್ಯಾ ಸೀತೆಯ ಕಾಣದಂಗೆ ಕದ್ದು ತಂದೆ ಏನ್ಮ್ಯಾ ಕಾಣದಂಗೆ ಕದ್ದು ತಂದೆ ಏನ್ಮ್ಯಾ. ತಾನಾಗಿ ರಾಮಚಂದ್ರ ಸೇನೆಯ ಕೂಡಿಕೊಂಡು, ತಾನಾಗಿ ರಾಮಚಂದ್ರ ಸೇನೆಯ ಕೂಡಿಕೊಂಡು, ನೀನಿಪ್ಪ ತಾವಿಗಾಗಿ ಬಂದ ಕಾಣ್ಯ, ನೀನಿಪ್ಪ ತಾವಿಗಾಗಿ ಬಂದ ಕಾಣ್ಯ. ನಿನ್ನ ಬಳಿಗೆ ರಾಮಯ್ಯನ ಕಳುಹಿಕೊಟ್ಟ, ನಿನ್ನ ಬಳಿಗೆ ರಾಮಯ್ಯನ ಕಳುಹಿಕೊಂಡ. ಇನ್ನಾದ್ರೂ ಸೀತೆಯ ಬಿಡುತ್ತೇಮ್ಯ, ಇನ್ನಾದ್ರೂ ಸೀತೆಯ ಬಿಡುತ್ತೇಮ್ಯ. ಎನ್ನಿಂದ ತಪ್ಪತೆಂದು ಹೊನ್ನ ಕಾಣಿಕೆ ಕೊಟ್ಟು, ಎನ್ನಿಂದ ತಪ್ಪತ್ತೆಂದು ಹೊನ್ನ ಕಾಣಿಕೆ ಕೊಟ್ಟು, ಚೆನ್ನಾಗ ಮರೆ ಹೋಗು ಇರುತ್ತೇಮ್ಯ, ಚೆನ್ನಾಗ ಮರೆ ಹೋಗು ಇರುತ್ತೇಮ್ಯ, ಚೆನ್ನಾಗ ಹೊರೆ ಹೋಗು ಇರುತ್ತೇಮ್ಯ. ಏತಕ್ಕೆ ಛಲ ರಘುನಾಥ ಮನವನಲ್ಲವಾತ ನಾರಾಯಣ ಸ್ವಾಮಿ ಕಾಮ್ಯ. ಏತಕ್ಕೆ ಛಲ ರಘುನಾಥ ಮನವನಲ್ಲವಾತ ನಾರಾಯಣ ಸ್ವಾಮಿ ಕಾಮ್ಯ. ಸೀತೆಯು ಲಕ್ಷ್ಮೀ ಮಗತೆ ಲಕ್ಷ್ಮಣ ಸಾಗ ಭೂತಳದೊಳಗವತರಿಸಿ ಧರ್ಮ್ಯ, ಭೂತಳದೊಳಗವತರಿಸಿ ಧರ್ಮ್ಯ. ಏಣ್ಯ ಏನಪ್ಪ ನಿನಗೆನಪ್ಪ, ಏನಪ್ಪ ರವಣೆಂದ ನೀನ ಜನಕಿಯನ್ನು ಕಾಣದಂತೆ ಕದ್ದು ತರಬಹುದೇನ್ಯ, ಕಾಣದಂತೆ ಕದ್ದು ತರಬಹುದೇನ್ಯ. ಬಹುದೇನ್ಯ ಏನ್ಯ ಏನ್ಯ.
ಬಾಯ್ದೊತ್ತು ಮಾಡಬೇಡ್ಯ ಕುಂಡೆಯದ ಮಾತ ಕೇಳಿ ಕುಲಿಸದಿರು ಜಾತಿಯ ಕುಂಡೆಯದ ಮಾತ ಕೇಳಿ ಕೊಂಡೆಯದ ಮಾತ ಕೇಳಿ ಕೊಲಿಸದಿರು ಜಾತಿಯ ಪಿಂಡ ತನದಿ ಸಾಯಲು ಏಕೆ ನೋಡ್ಮೆ ಪಿಂಡ ತನದಿ ಸಾಯಲೆಗೆ ನೋಡ್ಮೆ ಏನಪ್ಪ ರಾವಣಿದ ನೀನ ಜಾನಕಿಯನ್ನು ಕಾಣದಂತೆ ಕದ್ದು ತರಬಹುದೇನ್ಯ ಕಾಣದಂತೆ ಕದ್ದು ತರಬಹುದೇನ್ಯೋ ರುಂಡ ಮನೆಯ ದುಡ್ಡು ಕೊಳ್ಳ ಶಿವ ಕೊಟ್ಟು ದುಂಡು ಸೌಖ್ಯದೋಡಿದ ಬರದೇನ್ಯ ರುಂಡ ಮಲೆಯ ನುಟ್ಟುಕೊಂಡಂತ ಶಿವ ಕೊಟ್ಟು ದುಂಡು ಸೌದೊಡಿದ ಬರದೇನ್ಯ ಚಂಡಾಲತನದಿ ಸಿಕ್ಕಿ ಚಂಡಾಲತನ ಸಿಕ್ಕಿ ತಂಡ ತಂಡದೋಡಿಪ್ಪ ಹೆಂಡೀರ ಓಲೆಯ ಕಳಚಬೇಡ ಹೆಂಡೀರ ಓಲೆಯ ಕಳಚಬೇಡ ಏನಪ್ಪ ಏನಪ್ಪ ಏನಪ್ಪರ ಪಡೆದ್ರ ನೀನ ಜನಕಿಯನ್ನು ಕಾಣದಂತೆ ಕದ್ದು ತರಬಹುದೇ ಏನಪ್ಪ ಏನಪ್ಪ ಶೂರ್ಪನಖಿ ಹುಚ್ಚು ಮುಳಿಯ ಮದ ಕೇಳಿಯ ಶೂರ್ಪನಖಿ ಹುಚ್ಚು ಮುಳಿಯ ಮದ ಕೇಳಿ ಕರದೂಷಣ ಏನಾದರೂ ಹೇಳ್ಯ ಕರದೂಷಣ ಏನಾದರೂ ಹೇಳ್ಯ ಸಾರವ ನೋಡ್ಕೊಂಡು ಸಕಲವ ತಿಳಿದು ಸಾರವ ನೋಡ್ಕೊಂಡು ಸಕಲವ ತಿಳಿದು ಬಾ ಮಾರಿಯ ಹೊಕ್ಕು ಸಾಯ ಬೇಡ ಕಾಣ್ಯ ಬಾ ಮಾರಿಯ ಹೊಕ್ಕು ಸಾಯ ಬೇಡ ಕಾಣ್ಯ ಸಾಯ ಬೇಡ ಕಾಣ್ಯ ಸಾಲವ ನೋಡಿಕೊಂಡು ಸಕಲವ ತಿಳಿಯುವಾಗ ಮಾರಿಯ ಹೊತ್ತು ಸಾಯ ಬೇಡ ಕಾಣ್ಯ ಏನಪ್ಪ ರಾವಣನ ನಿನ ಜಾನಕಿಯನ್ನು ಕಾಣದಂತೆ ಕದ್ದು ತರಬಹುದೇನ್ಯೋ ಏನಪ್ಪ 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 ಅಂಗದ ಸಂಧಾನ ವಿಫಲ ಆಗ್ತದೆ. ಆ ಬಳಿಕ ಯುದ್ಧ ಸನ್ನಾದಾಗ ಮಲಗಿರುವ ಕುಂಭಕರ್ಣನ ಎಬ್ಬಿಸ್ತಾರೆ. ಈ ಎದ್ದಕ್ಕಂಥ ಕುಂಭಕರ್ಣ ಏನೆಲ್ಲ ತಿಂತಾನೆ ಎನ್ನುವಂತಹ ಕಲ್ಪನೆ ನಮಗಿಲ್ಲದಿದ್ದರೂ ಪ್ರಸಂಗಕರ್ತರಿಗಿತ್ತು. ಎಷ್ಟು ಚೆನ್ನಾಗಿ ಏನೆಲ್ಲ ತಿಂತಾರೆ ಎನ್ನುವುದನ್ನು ಪ್ರಸಂಗದಲ್ಲಿ ಬರೆದಿದ್ದಾರೆ. ಒಂದೊಳ್ಳೆಯ ದ್ವಿಪದಿ ಇದೆ, ಇದನ್ನು ಎಲ್ಲ ಭಾಗವತರು ಹಾಡಬೇಕು ಅಂತ ಕೇಳಿಕೊಳ್ತೇನೆ. ಯಕ್ಷಗಾನದ ನಾನು ಆಗಲೇ ಹೇಳಿದ ಹಾಗೆ ಸಾಹಿತ್ಯ ಪ್ರಕಾರವನ್ನು ತುಂಬ ಶ್ರೀಮಂತಗೊಳಿಸಿದಂತಹ ಕಲಾ ಪ್ರಕಾರ ನಮ್ಮ ಯಕ್ಷಗಾನ. ದ್ವಿಪದಿ ಬರೆದಿದ್ದಾರೆ. ಎದ್ದ ಕುಂಭಕರ್ಣ ಏನೆಲ್ಲ ತಿಂದಿದ್ದಾನೆ ಮತ್ತು ಏನು ತಿನ್ನಿಲ್ಲ ಎನ್ನುವುದನ್ನು ಕೂಡ ಹೇಳಿದ್ದಾರೆ. ಸಣ್ಣಕ್ಕಿಯನ್ನ ಸೇಮಗೆ ಕಡುಬು ಘೃತವಾ ಎಣ್ಣೆಗಾರಿಗೆಯ ಹೋಳಿಗೆಯ ಅತಿರಸವಾ ಸುಗುರು ಲಡ್ಡುಗೆಯ ಪೆರಡಿ ಪಾಯಸಮಾನ ಸುಖನುಳ್ಳಿ ಲಡ್ಡುಗೆಯ ಪೆರಡಿ ಪಾಯಸವಾಯ ಸಕಲ ಜಾನ್ಯಾನ್ನ ಮಧು ಮಾಂಸರಾಶಿಗಳ ತುಪ್ಪದಲ್ಲಿ ಉರಿದ ತಾಳಿಲವ ತಂಬುಳಿಯ ತುಪ್ಪದಲ್ಲಿ ಉರಿದ ತಾಳಿಲವ ತಂಬುಳಿಯ ಅಪ್ಪ ಕಜ್ಜಾಯ ಬಾಳುಕವ ಸೆಂಡಿಗೆಯ ಅದರಿಂದ ತೃಪ್ತಿಯಾಗದೆ ಕುಂಭಕರ್ಣ ಅದರಿಂದ ತೃಪ್ತಿಯಾಗದೆ ಕುಂಭಕರ್ಣ
ಪೂರ್ಣ ಮುದಿಯಾನೆ ಕುರಿ ಕೋಣಗಳ ತಿಂದ ಪೂರ್ಣ ಕದನ ಕೊದಗದ ವಿವಿಧ ಕುದುರೆಗಳ ತಿಂದ ಕದನ ಕೊದಗದ ವಿವಿಧ ಕುದುರೆಗಳ ತಿಂದ ಬದಲು ಬದ್ಯಮ್ಮೆ ಸಾವಿರದ ನೂರೊಂದ ಶೋನವು ದುಳಿದು ದನಕರು ಹಂದಿಗಳನ್ನು ಶೋನವು ದುಳಿದು ದನಕರು ಹಂದಿಗಳನ್ನು ದಾನವರು ತಂದಿದ್ದರೆಲ್ಲ ನುಂಗಿದನು. ಶ್ವಾನ ಒಂದುಳಿದು ದನಕರು ಹಂದಿಗಳನ್ನು ಕತ್ತೆಗಳ ಕೊಂದು ತಂದಿದ್ದ 500 ಕತ್ತೆಗಳ ಕೊಂದು ತಂದಿದ್ದರ್ 500 ಮತ್ತೆ ಹಸಿವಡಗದಿರೆ ಹೇಳಿದರು ದೂರ ಮತ್ತೆ ಹಸಿವಡಗದಿರೆ ಹೇಳಿದರು ದೂರ ಇದಿಷ್ಟನ್ನೂ ತಿನ್ನಿಸಿ ಆಗದಿದ್ದಾಗ ಮತ್ತೆ ಶುಕ್ರಾಚಾರ್ಯರೇ ಬರಬೇಕಾಯಿತು. ಕುಂಭಕರ್ಣ ಎದ್ದು ಹೋರಾಟ ಮಾಡಿದ ರಾಮನೊಟ್ಟಿಗೆ ಹೋರಾಟ ಮಾಡಿ ಕುಂಭಕರ್ಣನ ಅಳಿವಾಯಿತು. ಅತಿಕಾಯ ಹೊರಡುತ್ತಾನೆ, ರಾವಣನಿಗೆ ಬುದ್ಧಿ ಹೇಳ್ತಾನೆ. ಯಾಕೆ ತಾತ ಇಂತಹ ಒಂದು ಹೋರಾಟ, ರಾಮ ಯಾರು ಅಂತ ನಿಮಗೆ ಗೊತ್ತಿಲ್ವಾ ಅಂತ. ಹೀಗೆ ಅತಿಕಾಯ ಬುದ್ಧಿ ಹೇಳುವಂತಹ ಭಾಗದ ಹಾಡನ್ನು ಚಂದ್ರನ ಹಾಗೂ ಕಾವ್ಯ ಪ್ರಸ್ತುತಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಏತಕ್ಕೆ ಮರುಳಾಹೆ ತಾತ. ಆ ಬಳಿಕ ರಾವಣ ಸಿಟ್ಟುಕೊಳ್ತಾನೆ, ಆಗುದಿದ್ರೆ ಹೋಗು, ಇಲ್ದಿದ್ರೆ ಒಳಗೆ ಹೋಗು ಅಂತ. ಈಗ ಅತಿಕಾಯನ ಹೊರಡುತ್ತಾನೆ. ಹೊರಡುವಾಗ ಅಲ್ಲಿದ್ದವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಯಾರೆಲ್ಲ ಬರ್ತೀರೋ ಬನ್ನಿ, ಬನ್ನಿರೆ ಈ ಸಂಸಾರ ಶರಧಿಯನ್ನು ದಾಟವರೇ ಅಂತ. ಈ ಹಾಡನ್ನು, ಇದರ 3 ಹಾಡುಗಳನ್ನು ಪಟ್ಲದವರು, ಜನ್ಸಲ ಭಾಗವತರು ಹಾಗೂ ರವಿಯಣ್ಣ ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಏತಕ್ಕೆ ಮರುಳಾಗೆ ತಾತ ಏತಕ್ಕೆ ಮರುಳಾಗೆ ತಾತ ಏತಕ್ಕೆ ಮರುಳಾಗೆ ತಾತ ರಘುನಾಥನೋಳ್ ಕಲಗವೇ ಲೋಕವಿಖ್ಯಾತ ರಘುನಾಥನೋಳ್ ಕಲಗವೇ ಲೋಕವಿಖ್ಯಾತ
ಸಕಲ ಲೋಕೈಕನಾಯಕನು ಸರ್ವಾತ್ಮಕನು ಸರ್ವರ ರಕ್ಷಿಸುವ ದೈವನವನು ಸರ್ವಾತ್ಮಕನು ಸರ್ವರ ರಕ್ಷಿಸುವ ದೈವನವನು ಮುಕುತಿದಾಯಕನು ಶಾಶ್ವತನು ಮುಕುತಿದಾಯಕನು ಶಾಶ್ವತನು ನಿನ್ನ ಯುಕುತಿ ನಡೆಯದಾದಿ ವಸ್ತು ರಾಘವನು ನಿನ್ನ ಯುಕುತಿ ನಡೆಯದಾದಿ ವಸ್ತು ರಾಘವನು ಜಗದಗೆ ಮರುಳಾಹಿದಾತ ರಘುನಾಥ ನುಳ್ಕಲಹವೇ ಲೋಕವಿಖ್ಯಾತ ಎದಗೆ ಮರುಳಗದ ತದಾ ಬಲ್ಲಿರೈ ಸಂಸಾರ ಶರದಿಯನು ದಾಟುವರೋ ಬಲ್ಲಿಗೆ ಬನ್ನೀರೈ ಸಂಸಾರ ಶರದಿಯನು ದಾಟುವರು ಬನ್ನೀರೈ ಮೋಕ್ಷಕ್ಕಾಗಿಗಾಟು ಬನ್ನೀರೈ ಸಂಸಾರ ಶರದಿಯನು ದಾಟುವರು ಬನ್ನ
ಬನ್ನೀರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಮಗಳ ಪದವಿಯನು ಬಯಸುವ ಸುಭಟ ಬನ್ನಿರೈ ಮಗಳ ಪದವಿಯನು ಬಯಸುವ ಸುಭಟರೊಡನೆ ನೀವೆನ್ನುತ್ತ ಕರೆದ ಬಲ್ಲಿರೆ ಸಂಸಾರ ಶರಧಿಯನ್ನು ದಾಟುವರು ಬಲ್ಲಿರೆ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಮಗಳ ಪದವಿಯನು ಬಯಸುವ ಸುಭಟರೊಡನೆ ನೀವೆನ್ನುತ್ತ ಕರೆದ ಈಶನಾಗುವಡೆ ಕಮಲಾಸನ ಪದವ ಆ ಈಶನಾಗುವಡೆ ಕಮಲಾಸನ ಪದವ ಆಯಾಸವಿಲ್ಲದೆ ಸುಲಭದಿಂದ ಆಯಾಸ ಇಲ್ಲದೆ ಸುಲಭದಿಂದ ಕೇಶವನ ಕೂಡುವಡೆ ಬನ್ನಿರೆನ್ನೊಡನೆಂದು ಕೇಶವನ ಕೂಡುವಡೆ ಬನ್ನಿರೆನ್ನೊಡನೆಂದು ಹೊಯ್ಸಿದನು ಡಂಗುರವನವನು ಹೊಯ್ಸಿದನು ಡಂಗುರವನವನು ಬಳಿಕ ತತ್ವ ತಿಳಿದು ರಾಮನೇ ಪರದೈವ ಅಳಿಯದ ಚಲ ಬ್ರಹ್ಮವೆಂದು ತಿಳಿದಿದ್ದ ದೈತ್ಯನದಿ ಗಜರಥ ಎಂಗಳಲ್ಲಿ ಬಳಸಿದ ದಿಗಾಯನನು ಬಂದು ಬನ್ನಿರೇ ಸಂಸಾರ ಶರದಿಯನು ದಾಟುವರು ಬಲ್ಲೆ ಆ ಹೀಗೆ ಹೋದ ಅತಿಕಾಯಿಯ ಲಕ್ಷ್ಮಣನ ಎದುರಿಗೆ ಹತನ ಸಾಯ್ತಾನೆ. ಆ ಬಳಿಕ ಇಂದ್ರಜಿತ್ ಬರ್ತಾನೆ. ಎಲ್ಲ ಭಾಗವತರುಗಳು ಇಂದ್ರಜಿತ್ ಮತ್ತು ಲಕ್ಷ್ಮಣ ಪರಸ್ಪರ ಎದುರಾಗಿದ್ದಾರೆ. ಹೇಗೆ ಯುದ್ಧ ನಡೆಯಿತು? ಏರು ಪದ್ಯದ ಸುತ್ತು. ಹಡುಗ ನೀನು
ಇಂದ್ರಜಿತು ಲಕ್ಷ್ಮಣನಿಂದ ಹತನಾಗಿ ರಾವಣನೇ ಬರ್ತಾನೆ. ರಾಮನು ರಾವಣನಿಗೆ ವಿಶ್ವರೂಪವನ್ನು ತೋರ್ತಾನೆ. ಕಂಡನು ದಶವದನ. ಆ ಬಳಿಕ ಸಂಘಟಕರ ಆಶ್ರಯದ 2 ಪದ್ಯ ಇದೆ. ಅದಾಗಿ ಈ ಕಾರ್ಯಕ್ರಮ ಕೊನೆಗೊಳ್ಳುತ್ತದೆ. ಇದೀಗ ರಾವಣ ವಧೆ ಆಗಬೇಕು, ರಾಮ ಪಟ್ಟಾಭಿಷೇಕ ಆಗಬೇಕು. ಇದು ರಾಮ ಕಥಾ ಗಾನಸುಧದ ಸಂಕಲ್ಪ. ಅದರಿಂದ ಕಂಡನು ದಶವದನ ಹಾಡನ್ನು ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಂಡನು ದಶವದನ ದಶವದನ ಕಂಡನು ಕಂಡನೋ ಪುಲ್ಡರೀಕ ಮಗನ ಜಗದು ತಳ್ಳ ರೂಪನ ಖಂಡ ಬಲ ಬ್ರಹ್ಮಾಂಡ ಕೋಟಿಯ ತಂಡಗಳ ಕೃಪೆಗೊಂಡು ತಂಡಗಳ ಕೃಪೆಗೊಂಡು ಕಲಗುವ ಜಾಂಡದಿ ಜನ ಕಂಡನು ದಶವದನ ಮೂರು ಮೂರ್ತಿಯ ರೂಪದ ಮೂರು ಮೂರ್ತಿಯ ರೂಪದ ವಿಶ್ವಾಕಾರ ಸಾರ ಗುಣ ದೀಪನ ವಿಶ್ವಾಕಾರ ಸಾರ ಗುಣ ದೀಪನ ವೀರನ ವೀರನ ತೋರುದಿಗ ಮಾಯ ವಿಚಾರನ ಶಿರಾಬ್ದಿಶಯನ ಗಂಭೀರನ ವೀರನ ತೋರುದಿಗ ಮಾಯ ವಿಚಾರನ ಶಿರಾಬ್ದಿಶಯನ ಗಂಭೀರನ ಕಾರಣಿಕ ಸೂತ್ರಧಾರನ ಕಂಡನು ಮೂರು ಮೂರ್ತಿಯ ರೂಪನ ವಿಶ್ವಾಕಾರ ಸಾರಸ ಗುಣದೀಪನ ವೀರನ ತೋರುದಿಗ ಮಾಯ ವಿಚಾರನ ಕ್ಷೀರಾಬ್ದಿಶಯನ ಗಂಭೀರನ ಕಾರಣಿಕ ಸೂತ್ರಧಾರನ ಕಂಡನು ಚಾರೋ ನಿಗಮ ವಿದೂರ ನಿರೂಪಮ ಶೂರ ಸುರುಚಿರಹಾರ ದುರಿತ ಸಂಹಾರ ಹರ ಸುರವಾರ ನುತ ಖಗದೇಗೆರ ದೀನೋದ್ಧಾರ ಎನಿಪನ
ಸಂಹಾರ ಆರ ಹರಸುರವಾರನುತ ಚಾರು ನಿಗಮ ವಿದೂರ ನಿರುಪಮ ಶೂರ ದುರುಚಿರ ಹಾರ ದುರಿತ ಸಂಹಾರ ಹರಸುರವಾರನುತ ಗಗದೇರದಿ ದಾರ ಜನಿಪನ ಕಂಡನೋ ಕೋದಂಡ ರಾಮನ ಕಂಡನೋ ಕೋದಂಡ ರಾಮನ ಕಂಡನೋ ಕಂಡನೋ ಕಂಡ ದಶವದನಾಯ ವಿಶ್ವರೂಪ ಕಂಡ ಬಳಿಕವೂ ರಾಮನಿಗೆ ಶರಣಾಗುವುದಿಲ್ಲ ಅಂತ ಧೋರಣೆಯಲ್ಲಿ ಮುಂದುವರಿದಂತಹ ರಾವಣನನ್ನು ವಿಭೀಷಣ ಅವನನ್ನು ಕೊಲ್ಲುವುದು ಹೇಗೆ ಅಂತ ಹೇಳಿ ರಾಮ ಮಹಾಸ್ತ್ರ ಪ್ರಯೋಗ ಮಾಡಿ ರಾವಣ ವಧೆ ಆಯಿತು. ಸೀತೆ ಅಗ್ನಿ ಪರೀಕ್ಷೆ ಆಯಿತು. ಸೀತಾ ರಾಮನ ಜೊತೆ ಪಟ್ಟಾಭಿಷೇಕ ಆಯಿತು. ರಾಮ ಪಟ್ಟಾಭಿಷೇಕ ಆಯಿತು. ರಾಮ ಜನ್ಮದಿಂದ ರಾಮ ಪಟ್ಟಾಭಿಷೇಕದ ಕಥೆಯನ್ನು ಕೇಳಿದೆವು. ರಾಮ ಮಂದಿರ ಲೋಕಾರ್ಪಣೆಯಾಗಿದೆ. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಅವರು ಬರೆದ ಒಂದು ಹಾಡನ್ನು ಪಟ್ಲ ಭಾಗವತರ ಆದಿಯಾಗಿ ಉಳಿದವರು ಬೇಗ ಹಾಡಿ ನಮ್ಮ ಸಂಭ್ರಮವನ್ನು ಹೆಚ್ಚಿಸಬೇಕು ಅಂತ ಕೇಳಿಕೊಳ್ತಾ ಇದೆ. ಮನ ಮಂದಿರವೇ ರಾಮನ ಮಂದಿರ ಮನೆ ಮನೆಯಾಗಲಿ ಮಂದಿರವು ಮನೆಯೊಂದಿರವೇ ರಾಮನ ಮಂದಿರ ಮನೆ ಮನೆಯಾಗಲಿ ಮಂದಿರವು ಮನೆ ಮನೆಯಾಗಲಿ ಮಂದಿರವು ದಿನ ದಿನ ಮೊಳಗಲಿ ರಾಮನ ನಾಮವು ದಿನ ದಿನ ಮೊಳಗಲಿ ರಾಮನ ನಾಮ ಜನಜೀವನವೇ ಪಾವನವೋ ಜನಜೀವನವೇ ಪಾವನವೋ ಮನ ಮಂದಿರವೇ ರಾಮನ ಮಂದಿರ ಮನೆ ಮನೆಯಾಗಲಿ ಮಂದಿರವೋ ಮಾನವ ಕೋಟಿಯ ಮೂರುತಿ ಜಾನಗಿರು ಮನರ ಗುರಾಮ ರಾಮ ರಾಮ ಮಾನವ ಕೋಟಿಯ ಮಂಗಳ ಮೂರುತಿ ಜಾನಕಿ ಮನ ರಘುರಾಮ ಜ್ಞಾನ ಸುಧಾರದ ಹೃದಯದ ಯೋಧ್ಯಯ ಪ್ರಾಣ ಸ್ವರೂಪನು ಶ್ರೀರಾಮ ಪ್ರಾಣ ಸ್ವರೂಪನು ಶ್ರೀರಾಮ ಮನ ಮಂದಿರವೇ ರಾಮನ ಮಂದಿರ ಮನೆ ಮನೆಯಾಗಲಿ ಮಂದಿರವು ಮನೆ ಮನೆಯಾಗಲಿ ಮಂದಿರವು ಹನುಮ ವಿಭೀಷಣ ಜಾಂಬವ ಲಕ್ಷ್ಮಣ ಮನದೊಳಗಿರಲದೆ ಮಂದಿರವೋ ಹನುಮ ವಿಭೀಷಣ ಜಾಂಬವ ಲಕ್ಷ್ಮಣ ಮನದೊಳಗಿರಲದೆ ಮಂದಿರವೋ ವಿನುತ ರಾಮಾಯಣ ಭಾರತ ಮಣ್ಣಿನ ಕಣ ಕಣವಾಗಿದೆ ಮಂಗಳವೋ ಪೂರ್ವಂ ಬ್ರಹ್ಮ ತಪೋವನಾದಿಗಮನಂ ರತ್ವಾ ಮೃಗಕಾಂಚನೋ
ಸುಗ್ರೀವ ಸಂಭಾಷಣೋ ವಾಲಿ ನಿಗ್ರಹಣ ಸಮುದ್ರೋತ್ತರಣೋ ಲಂಕಾಪುರಿ ದಾಗನು ಧಾಗನು ಧಾಗನು ಪಶ್ಚಾದ್ರಾವಣ ಕುಂಭಕರ್ಣಾನಿ ಹನನೋ ಏತದ್ದಿ ರಾಮಾಯಣಂ ವಿನುತ ರಾಮಾಯಣ ಭಾರತ ಮಣ್ಣಿನ ಕಣಕಣವಾಗಿದೆ ಮಂಗಳವು ಕಣಕಣವಾಗಿದೆ ಮಂಗಳವು ಮನ ಮಂದಿರವೇ ರಾಮನ ಮಂದಿರ ಮನೆ ಮನೆಯಾಗಲಿ ಮಂದಿರವು ಮನೆ ಮನೆಯಾಗಲಿ ಮಂದಿರವು ಮನೆ ಮನೆಯಾಗಲಿ ಮಂದಿರವು ಮನೆ ಮನೆಯಾಗಲಿ ಮಂದಿರವು ಅಂತ, ಪ್ರತಿ ಮನೆಯು ಅಯೋಧ್ಯೆ ಆಗಲಿ, ಪ್ರತಿ ಮನೆಯಲ್ಲಿಯೂ ರಾಮ ಹುಟ್ಟಲಿ. ರಾಮ ಮಂದಿರ ಕಟ್ಟಲಿಕ್ಕೆ ಉತ್ತರ ಪ್ರದೇಶಕ್ಕೆ ಹೋಗಬೇಕು ಅಂತಿಲ್ಲ. ಪೊಳಲಿಯ ಈ ನೆಲವು ಅಯೋಧ್ಯೆ ಆಗಲಿ, ಇಲ್ಲಿನ ಪ್ರತಿ ಮನೆಯೂ ಕೂಡ ಅಯೋಧ್ಯೆ ಆಗಲಿ, ಪ್ರತಿ ಮನೆಯಲ್ಲಿಯೂ ರಾಮ ಹುಟ್ಟಲಿ ಎನ್ನುವಂತಹ ಸಂಪ್ರಾರ್ಥನೆಯನ್ನು ಆ ಪೊಳಲಿ ರಾಜರಾಜೇಶ್ವರ ಸನ್ನಿಧಿಯಲ್ಲಿ ಮಾಡುತ್ತಾ ಎಲ್ಲರೂ ಸೇರಿ ದೇವಿಯ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋದು. ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೇ ದೇವಿ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೀ ನಮೋಸ್ತುತೇ ಜಯ ತ್ವಂ ದೇವಿ ಚಾಮುಂಡೇ ಜಯ ಭೂತಾಪಹಾರಿಣಿ ಜಯ ಸರ್ವಗತಿ ದೇವಿ ಕಾಲರಾತ್ರಿ ನಮೋಸ್ತುತೇ ಮಾತಾ ಮರಕದ ಶ್ಯಾಮ ಮಾತಂಗೀ ಮಧುಜಾಲಿನಿ ಕುರಿಯಾ ಜಯ ಜಯ ಜಗದೋರಿಗೆ ಜನನಿ ಜಯ ಜಯ ನಗನಾದಿನಿ ರಮಣಿ ಜನನಿ ರಮಣಿ ಜನನಿ ರಮಣಿ राजराजेश्वरी भगवती पार्वती राजराजेश्वरी भगवैश्वानर मृगधर लोचनी भगवैश्वानर मृगधर लोचनी जगदंबिक जननी ಕಮಲ
ಸಂಕುಲ ನಮಿತ ಪದಾಮಿಗೆ ಸುಮನಸ ಸಂಕುಲ ನಮಿತ ಪದಾಮುಜೆ ಅಮಿತ ದಿವಾಕರ ಸಮ ಸಂಕಾಶಿ ಸುಮನಸ ಸಂಕುಲ ನಮಿತ ಪದಾಮುಜೆ ಅಮಿತ ದಿವಾಕರ ಸಮ ಸಂಕಾಶಿ ಜಗದಾಂಬಿಕೆ ಜನನಿ ಜಯಗಿ ನನಗನಂದಿನಿ ರಮಣಿ ಜಯಗಿ ನನಗನಂದಿನಿ ರಮಣಿ ಅಂಬ ರಾಜರಾಜೇಶ್ವರಿ ಜಯ ಜಯ ಜೀವ ಜೀವರ ಗೆಲ್ಲಿದವಗೆ ಭಾವ ಭಾವದೊಳು ತೇಲಿ ಬಗೆ ಜೀವಾತ್ಮರುಗಳ ನಟರೋಪಾದಿಲ್ ಹಾವ ಭಾವದೊಳು ತೇಲಿ ಬಗೆ ಮೊನ್ನೆಯ ತೆರೆಯನ್ನು ಸರಿಸಿದಗೆ ನಿನ್ನೆಯ ದಿನವನ್ನು ತಂದವಗೆ ಮೊನ್ನೆಯ ತೆರೆಯನ್ನು ಸರಿಸಿದಗೆ ನಿನ್ನೆಯ ದಿನವನ್ನು ತಂದವಗೆ ಇಂದಿನ ದಿನದಲ್ಲಿ ಎಲ್ಲರ ಗುಣಿಸುತ್ತ ಇಂದಿನ ದಿನದಲ್ಲಿ ಎಲ್ಲರ ಗುಣಿಸುತ್ತ ಮುಂದಿನ ಆಟವ ನಡೆಸುವಗೆ ಶುಭವಾಗಲಿ ಜಯವಾಗಲಿ ಶುಭವಾಗಲಿ ಜಯವಾಗಲಿ ಆದಿದೇವತೆಗಲಾಗಮ ಪೂಜಿತ ಯಾದವ ಕುಲಮೋಗನ ರೂಪ ವೇದೋದಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವನಾಥ ಸನ್ನುತ ನಮೋ ನಮೋ ತಾತಯ್ಯ ತಾದಿಂದತ ಕರದಳು ಯೋಗರಾಜು ಬಾಜಾ ಗುಜರಾರಿ ಅರುಜದಿ ಭಕ್ತನ ಪೊರೆಯುವಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಕನ ಮುಖದವಗೆ ಗಣಪಗೆ